ಯಶಸ್ಸು, ಸಾಧನೆ, ನೋವು, ನಲಿವು, ಎಂಜಾಯ್ಮೆಂಟ್, ಅದರ ಜೊತೆಗೆ ಸುಖ ದುಃಖ ಈ ಎಲ್ಲವನ್ನ ನಿಭಾಯಿಸ್ತಿರುವಂತಹ ಪವರ್ ಪ್ಯಾಕ್ಟ್ ಮಹಿಳಾ ಮಣಿಯರ ಕಾರ್ಯಕ್ರಮ ಮನಸ್ವಿನಿಗೆ ಸ್ವಾಗತ. ಇವತ್ತಿನ ಮನಸ್ವಿನಿ ಯಾರು ಆ ಪವರ್ ಪ್ಯಾಕ್ಡ್ ಲೇಡಿ ಅಂತ ಹೇಳಿ ತಿಳ್ಕೊಳ್ಳಿಕ್ಕೆ ಕುತೂಹಲ ಇದೆಯಲ್ವಾ? ಖಂಡಿತ ಅವ್ರ ಬಗ್ಗೆ ಹೇಳ್ತೀನಿ. ಕಲ್ತದ್ದೊಂದು, ಹೋಗ್ತಾ ಇರುವಂತಹ ದಾರಿ ಇನ್ನೊಂದು. ಪ್ರಪಂಚದಾದ್ಯಂತ, ದೇಶದಾದ್ಯಂತ ಸುತ್ತಿ ಎಲ್ಲ ವಿಚಾರಗಳನ್ನ ತಿಳ್ಕೊಂಡು ಇವತ್ತು ಬೆಳಗ್ತಾ ಇರುವಂತಹ ಪ್ಲೇಸೇ ಬೇರೆ, ಪ್ರದೇಶವೇ ಬೇರೆ. ಇಂಥ ಮಹಿಳಾ ಮಣಿ ಇವತ್ತು ನಮ್ಮ ಜೊತೆ ಇದ್ದಾರೆ. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಮತ್ತೆ ಯಾರು ಅಲ್ಲ, ಇವರು ಸುಪ್ರಿಯಾ ಕಾಮತ್ ಅವರು. ಮೇಡಮ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು ಮ್ಯಾಮ್. ಯಾವ ರೀತಿ ನೀವೊಂದು ಈ ಉದ್ಯಮಕ್ಕೆ ಎಂಟರ್ ಆದ್ರಿ? ನಾನು ಆ್ಯಕ್ಚುಲಿ ಓದಿದ್ದೆಲ್ಲ ಇಂಜಿನಿಯರಿಂಗ್, ನೀವು ಹೇಳಿದ ಪ್ರಕಾರ. ಬಟ್ ಪೋಸ್ಟ್ ಮ್ಯಾರೇಜ್ ನಾನು ಈ ಇಂಡಸ್ಟ್ರಿ ಜಾಯ್ನ್ ಆಗಿದ್ದೇನೆ. ಫ್ಯಾಮಿಲಿ ಬಿಸ್ನೆಸ್ ನಮ್ಮದು, ಹಾಗಾಗಿ ಪೋಸ್ಟ್ ಮ್ಯಾರೇಜ್ ನಾನು ಈ ಫ್ಯಾಮಿಲಿ ಬಿಸ್ನೆಸ್ ಜಾಯ್ನ್. ಸೊ ಅನಿಮಲ್ ಫೀಡ್ ಅಂದರೆ ಈ ಪ್ರಾಣಿಗಳ, ಪಶುಗಳ ಆಹಾರ, ಇದೊಂದು ಮೇನ್ ಬೇಸಿಕ್ ಆಗಿ ಇದ್ದಂಥದ್ದು, ಇದರ ಮೇಲೆ ಮುಂದುವರೆದಂಥದ್ದು ಅಂತ ಹೇಳ್ತೀರಾ ಮ್ಯಾಮ್. ನೀವು ಕಲ್ತದ್ದು ಇಂಜಿನಿಯರಿಂಗ್ ಅಂತ ಹೇಳಿದ್ರಿ, ಇದೇ ಬಹಳ ಒಂದು ಸ್ಟ್ರೈಕಿಂಗ್ ಪಾಯಿಂಟ್ ಆಗಿ ಕಾಣಿಸ್ತಾ ಇದೆ. ಸೊ ಇಂಜಿನಿಯರಿಂಗ್ ನೀವು ಯಾವುದ್ರಲ್ಲಿ ಕಲ್ತಿರುವಂಥದ್ದು, ಯಾವುದ್ರಲ್ಲಿ ಮಾಡಿರುವಂಥದ್ದು, ಮತ್ತು ಇದಕ್ಕೆ ಹೇಗೆ ನೀವು ಅಡ್ಜಸ್ಟ್ ಆದ್ರಿ? ಓಕೆ, ಆ್ಯಕ್ಚುಲಿ ನಾನು ಅಕಾಡೆಮಿಕ್ ವೈಸ್ ನಾನು ಚಿಕ್ಕವಳಿಂದನೇ ಸ್ವಲ್ಪ ಕ್ಲಾಸ್ ಟಾಪ್ ಮಾಡ್ತಿದ್ದೆ ನಾನು. ಸೊ ಟ್ರೆಂಡ್ ಹಾಗೆ ಇತ್ತು, ಇಂಜಿನಿಯರಿಂಗ್ ಇಲ್ಲ ಮೆಡಿಸಿನ್, ಬಟ್ ನಾನು ಇಂಜಿನಿಯರಿಂಗ್ ಆಪ್ಟ್ ಮಾಡಿದೆ. ಸೊ ಇಂಜಿನಿಯರಿಂಗ್ ಮಾಡಬೇಕಾದ್ರೂ ಹಾಗೆ ಐ ಯೂಸ್ ಟು ಟಾಪ್ ಮೈ ಕ್ಲಾಸ್ ಆ ಥರ. ಬಟ್ ನನಗೆ ಏನಿತ್ತು ಅಂದರೆ, ಬ್ಯಾಂಗ್ಳೂರಲ್ಲಿ ಇದ್ದಿದ್ದರಿಂದ ಅಲ್ಲಿ ಕಾರ್ಪೊರೇಟ್ ಲೈಫ್ ಮೆಕ್ಯಾನಿಕಲ್ ಲೈಫ್ ಥರ ತೋರ್ತು. ನಾನು ನಮ್ಮ ನೇಬರ್ಸ್ನೆಲ್ಲ ನೋಡಿದೆ, ಗಂಡ ಹೆಂಡತಿ ಬೆಳಗ್ಗೆ ಬೇಗ ಎದ್ದು ಆಫೀಸ್ಗೆ ಹೋಗೋದು, ಮಕ್ಕಳು ಬಾಲ್ಕನಿಲಿ ನಿಂತು ವೆಯ್ಟ್ ಮಾಡೋದು ಪೇರೆಂಟ್ಸ್ಗೆ. ನನಗೆ ಆ ಲೈಫ್ ಇಷ್ಟ ಇರಲಿಲ್ಲ. ಹಾಗೆ ನಮ್ಮ ತಾಯಿ ಕೂಡ ಆಂಟ್ರಪ್ರೆನ್ಯೂರೇ. ಅವರು ಆ್ಯಕ್ಚುಲಿ ಒಂದು ಮೆಷಿನ್ ಇಟ್ಕೊಂಡು ಶುರು ಮಾಡಿದ್ದು. ಲೇಟರ್ ಆನ್ ಅವ್ರು 25 ಮೆಷಿನ್ಸ್, ಸ್ಟಿಚಿಂಗ್ ಮೆಷಿನ್, ಗಾರ್ಮೆಂಟ್ ಶುರು ಮಾಡಿದ್ರು ಅವರು. ಅರೌಂಡ್ 25 ಲೇಡೀಸ್ಗೆ ಅವರು ಉದ್ಯೋಗ ಮಾಡಿಕೊಟ್ರು. ಯಾರಿಗೂ ಬರೋದಿರಲಿಲ್ಲ ಸ್ಟಿಚಿಂಗ್ ಎಲ್ಲ, ಅವರೇ ಸ್ಕಿಲ್ ಟ್ರೈನಿಂಗ್ ಕೊಟ್ಟು ಅವರೇ ಅವ್ರಿಗೆ ಎಂಪ್ಲಾಯ್ಮೆಂಟ್ ಎಲ್ಲ ಕ್ರಿಯೇಟ್ ಮಾಡಿಕೊಟ್ರು. ಅದೇ ರೀತಿ ತಾಯಿ ಫ್ಯಾಮ್ಲಿನೂ ಅಷ್ಟೇ ಚೆನ್ನಾಗಿ ಬ್ಯಾಲೆನ್ಸ್ ಮಾಡ್ತಾ ಇದ್ರು. ಸೊ ನನಗೂ ಅದೇ ಇತ್ತು ಮನಸ್ಸಲ್ಲಿ, ಅಂದರೆ ಬರೀ ಕರಿಯರ್ ಓರಿಯೆಂಟೆಡ್ ಇರಬಾರ್ದು. ಫಸ್ಟ್ ಇಂಪಾರ್ಟೆನ್ಸ್ ಫ್ಯಾಮ್ಲಿ, ನೆಕ್ಸ್ಟ್ ಕರಿಯರ್ ತುಂಬ ಇಂಪಾರ್ಟೆಂಟ್, ಬಟ್ ನನಗೆ ಫಸ್ಟ್ ಪ್ರಿಫರೆನ್ಸ್ ಫ್ಯಾಮ್ಲಿನೇ ಇತ್ತು. ಹಾಗಾಗಿ ಬಿಸ್ನೆಸ್ ಫ್ಯಾಮ್ಲಿ ಮದುವೆ ಆಯ್ತು ನಂದು. ಓಕೆ, ಸೊ ಬ್ಯಾಕ್ಗ್ರೌಂಡ್ ಮೊದಲು ಇದ್ದದಂಥದ್ದು ಬಿಸ್ನೆಸ್ ಬ್ಯಾಕ್ಗ್ರೌಂಡ್, ಆನಂತರ ಹೋದಂಥದ್ದು ಬಿಸ್ನೆಸ್ ಬ್ಯಾಕ್ಗ್ರೌಂಡ್. ಸೊ ನಿಮಗೆ ಈಸಿ ಆಯಿತು ಅಂತ ಹೇಳ್ಬೋದಾ ಮ್ಯಾಮ್? ಎಕ್ಸಾಕ್ಟ್ಲಿ. ಏನಂದರೆ ನಮ್ಮ ತಂದೆ ಬ್ಯಾಂಕರ್. ಓಕೆ. ಸೊ ನಮ್ದು ಆ್ಯಕ್ಚುಲಿ ಸ್ಯಾಲ್ರಿಡ್ ಲೈಫ್ ಇತ್ತು ಸುಮಾರು ಟೈಮ್ವರೆಗೂ. ಅದಾದಮೇಲೆ ನಮ್ಮ ತಾಯಿ ಬಿಸ್ನೆಸ್ ಎಂಟರ್ ಮಾಡಿದ್ರು. ಸೊ ಅವ್ರದ್ದು ಫೈನಾನ್ಷಿಯಲ್ ಇನ್ಫ್ಲೋ ಇತ್ತು ಮನೆಯಲ್ಲಿ. ಎಸ್, ಅಂದರೆ ಎರಡು ಎಕ್ಸ್ಪೀರಿಯನ್ಸ್ ಇತ್ತು ನನಗೆ, ಸ್ಯಾಲ್ರಿಡ್ ಮತ್ತು ಆ್ಯಸ್ ಅ ಬಿಸ್ನೆಸ್ ವುಮನ್ಸ್ ಡಾಟರ್ ಹಾಗೆ. ಸೊ ಹಾಗಾಗಿ ನಿಮಗೆ ಇಲ್ಲಿ ಬಂದ ಮೇಲೆ ಕರಿಯರ್ ಹಾಗೂ ಫ್ಯಾಮಿಲಿಯನ್ನ ಮದುವೆ ಆಗಬೇಕಾದ್ರೆ ನಮ್ಮ ತಾಯಿ ಅದೇ ಹೇಳಿದ್ದು, ಬಿಸ್ನೆಸ್ ಇದೆ, ಸೊ ನೀನು ಮನೇಲಿ ಕೂತ್ಕೊಳ್ಬೇಕಂತ ಇಲ್ಲ, ನೀನು ಸಹ ಹೋಗ್ಬೋದು ಆ ಥರ ಎಲ್ಲ. ಬಟ್ ಮದುವೆ ಆಗಿ ಬಂದ್ಮೇಲೆ ಗೊತ್ತಾಯ್ತು, ನಿಮ್ಗೆ ಗೊತ್ತಿರ್ಬೋದು, ಇಲ್ಲಿ ಲೋಕಲಿ ಇರೋದು ಬಿಸ್ನೆಸ್ ಎಲ್ಲ ಮೇಲ್ ಡಾಮಿನೇಟೆಡ್. ಆಲ್ ಫ್ಯಾಮಿಲಿ ಬಿಸ್ನೆಸ್ ಆರ್ ಟೇಕನ್ ಕೇರ್ ಬೈ ಮೆನ್. ಸೊ ಯಾವುದೇ ಡಿಪಾರ್ಟ್ಮೆಂಟ್ ಇರಲಿಲ್ಲ ನಮ್ಮ ಇಂಡಸ್ಟ್ರಿಲಿ, ಸುಪ್ರಿಯಾ ನೀನು ಈ ಡಿಪಾರ್ಟ್ಮೆಂಟ್ ಹ್ಯಾಂಡಲ್ ಮಾಡು ಅಂತ. ಎವ್ರಿಥಿಂಗ್ ವಾಸ್ ಟೇಕನ್ ಕೇರ್. ಬಟ್ ನಾನು ಹೇಗೆ ಅಂದರೆ ಮನೇಲಿ ಕೂತ್ಕೊಳ್ಳೋ ಟೈಪ್ ಅಲ್ಲ, ನನಗೆ ಅದು ಕ್ರಿಯೇಟಿವಿಟಿ ಇಲ್ಲ, ಟ್ಯಾಲೆಂಟ್ ನಂದು. ಆ್ಯಕ್ಚುಲಿ ನಾನು ವರ್ಕ್ ಮಾಡಬೇಕು, ಆ ಸೋಷಿಯಲ್ ಸ್ಟೇಟಸ್, ಸೆಲ್ಫ್ ಫುಲ್ಫಿಲ್ಮೆಂಟ್, ಎವ್ರಿಥಿಂಗ್ ವಾಸ್ ದೇರ್ ಇನ್ಸೈಡ್ ಮೀ. ಸೊ ಅದೇನಾಯಿತು, ಗ್ರ್ಯಾಜುಲಿ, ಕೂಡಲೇ ಆಗಲಿಲ್ಲ, ಅರೌಂಡ್ 6 to 8 months ತೊಳ್ತು. ನಾನು ನಮ್ಮ ಬಿಸ್ನೆಸ್ ನಿಧಾನ ನೋಡೋಕ್ಕೆ ಶುರು ಮಾಡಿದೆ, ಯಾವ ಡಿಪಾರ್ಟ್ಮೆಂಟ್ ನಾನು ಹ್ಯಾಂಡಲ್ ಮಾಡ್ಬೋದು ಅಂತ. ಸೊ ಆ ಎಕ್ಸ್ಪೋಜರ್, ಆ ಕ್ರಿಯೇಟಿವಿಟಿ ನಾನು ಯುಟಿಲೈಸ್ ಮಾಡಿಕೊಂಡೆ ಅಲ್ಲಿ. ಓಕೆ, ಸೊ ನೀವು ಮೊದಲಿಗೆ ಬಂದಾಗ ಯಾಕೆ ಹೇಳ್ತಿದ್ದೀನಿ ಅಂತಂದ್ರೆ, ಫಸ್ಟ್ ಗಾರ್ಮೆಂಟ್ ಇದನ್ನ ನೀವು ನೋಡಿ ಬೆಳೆದಿರುವಂಥದ್ದು. ನಂತರ ಈಗ ಏಕಾಏಕಿ ಒಂಥರ ಆನಿಮಲ್ ಫೀಡ್, ಇದು ಕಂಪ್ಲೀಟ್ಲಿ ಡಿಫ್ರೆಂಟ್ ಒಂದು ಸೆಕ್ಟರ್ ಆಗುತ್ತೆ. ಸೊ ಮೊದಲನೇದಾಗಿ ನೋಡ್ಕೊಂಡು ಆನಂತರ ಅಭ್ಯಾಸ ಮಾಡ್ಕೊಂಡು ನಂತರ ಹೆಜ್ಜೆ ಇಟ್ರಿ ಅಂತ ಹೇಳ್ಬೋದಾ? ಹೇಗಿತ್ತು ಅಂದರೆ, ನಾನು ಎಂಟರ್ ಮಾಡಿದಾಗ ಅಷ್ಟು ಆರ್ಗನೈಸ್ಡ್ ಇರಲಿಲ್ಲ ನಮ್ಮ ಸೆಕ್ಟರ್. ಬಿಸ್ನೆಸ್ ಆಗ್ತಾ ಇತ್ತು, ಬಟ್ ಡಾಟಾ ಮ್ಯಾನೇಜ್ಮೆಂಟ್ ಇರಲಿಲ್ಲ. ಓಕೆ, ನಾನೇನು ಮಾಡಿದೆ, ಟೆಕ್ನಾಲಜಿ ಇಂಟ್ರೊಡ್ಯೂಸ್ ಮಾಡಿದೆ, ಸಾಫ್ಟ್ವೇರ್ಸ್ ಇಂಟ್ರೊಡ್ಯೂಸ್ ಮಾಡಿದೆ, ಇನ್ವೆಂಟ್ರಿ ಹ್ಯಾಂಡಲ್ ಮಾಡ್ತಾ ಇದೆ, ಮತ್ತು ಪ್ರೊಡಕ್ಷನ್ ಕಾಸ್ಟ್ ಮ್ಯಾನೇಜ್ ಮಾಡ್ತಾ ಇದೆ, ಪ್ರಾಸೆಸಿಂಗ್ ಎಕ್ಸ್ಪೆಂಡಿಚರ್ ಹೇಗೆ ಕೆಳಗೆ ತರ್ಬೋದು, ಯಾವುದು ಇನ್ವೆಂಟ್ರಿ ಒಳಗೆ ಬರುತ್ತೆ, ಎಷ್ಟು ಮ್ಯಾನುಫ್ಯಾಕ್ಚರಿಂಗ್ ಹೋಗುತ್ತೆ, ಎಲ್ಲಿ ನಮ್ಗೆ ಪ್ರಾಸೆಸ್ ಲಾಸ್ ಆಗ್ತದೆ,
ನೋಡಿ ಟರ್ನ್ ಓವರ್ ತುಂಬ ಹ್ಯೂಜ್ ಇರಬೇಕಾದ್ರೆ ಅರೌಂಡ್ 2% ಪ್ರಾಸೆಸ್ ಲಾಸ್ ಅಂದರೆ ಲಾಸ್ ಇಸ್ ಇನ್ ಟರ್ಮ್ಸ್ ಆಫ್ ಲ್ಯಾಕ್ಸ್. ಸೊ ನಾನು ಆ ಪ್ರಾಸೆಸ್ ಲಾಸ್ನ ಮಾನಿಟರ್ ಮಾಡೋಕ್ಕೆ ಶುರು ಮಾಡಿದೆ. ಮತ್ತು ಇನ್ವೆಂಟ್ರೀಸ್ ಎಲ್ಲ ಮ್ಯಾನೇಜ್ ಮಾಡೋಕ್ಕೆ ಶುರು ಮಾಡಿದಾಗ 2% ಇಂದ 1% ಬಂತು ಪ್ರಾಸೆಸ್ ಲಾಸ್. ಸೊ ದ್ಯಾಟ್ ವಾಸ್ ಅ ಹ್ಯೂಜ್ ಆಡ್ ಆನ್ ಟು ಅವರ್ ಇನ್ಕಮ್. ಖಂಡಿತವಾಗಿಯೂ ಇದು ಮನೆಯಲ್ಲಿಯೂ ಇದೇ ರೀತಿಯಾದಂತಹ ಮ್ಯಾನೇಜ್ಮೆಂಟ್ ಅನ್ನು ನಾವು ನೋಡ್ತೇವೆ ಬಹಳಷ್ಟು. ಸೊ ಎಲ್ಲಿ ಏನ್ ಹಾಳಾಗ್ತಾ ಇದೆ ಅದನ್ನ ಸ್ಟಾಪ್ ಮಾಡಿ ಅದನ್ನ ಸರಿದಾರಿಗೆ ತರುವಂತದ್ದು. ಮತ್ತೆ ಆರ್ಗನೈಸ್ಡ್ ಇದ್ದಲ್ಲಿ ನಮ್ಗೆ ಡಾಟಾಸ್ ಎಲ್ಲ ಕರೆಕ್ಟ್ ಬರುತ್ತೆ. ಆವಾಗ ಯಾವ ಐಟಮ್ಸ್ ಯಾವಾಗ ಪರ್ಚೇಸ್ ಮಾಡಬೇಕು ಆ ಥರ ಎಲ್ಲ ಹ್ಯಾಂಡ್ಲಿಂಗ್ ಈಸಿ ಆಗುತ್ತೆ. ಸೊ ನಾನು ಮಾನಿಟರ್ ಮಾಡಿದ ಡಿಪಾರ್ಟ್ಮೆಂಟ್ ಯಾವತ್ತೂ ಯಾರು ಎಂಟರ್ ಆಗಿರಲಿಲ್ಲ ನಮ್ಮ ಬಿಸ್ನೆಸ್ ಅಲ್ಲಿ. ಸೊ ಸಾಫ್ಟ್ವೇರ್ ಇಲ್ಲಿ ನಮ್ಗೆ ಸಾಫ್ಟ್ವೇರ್ ಫಾರ್ಮುಲೇಷನ್ಗೆ ಬೇಕಾಗುತ್ತೆ. ಪೌಲ್ಟ್ರಿ ಫೀಡ್ಸ್ ಅಂದಲ್ಲಿ ಈಗ ಸುಮಾರು ಫುಡ್ ಇಂಡಸ್ಟ್ರೀಸ್ ಇರುತ್ತೆ. ಈಗ ಸೋಯಾಯಿಂದ ಸೋಯಾ ಆಯಿಲ್ ಎಕ್ಸ್ಟ್ರಾಕ್ಟ್ ಮಾಡ್ತಾರೆ. ಸೋಯಾ DOC ಅಂತ ಬೈ ಪ್ರಾಡಕ್ಟ್ ಬರುತ್ತೆ. ಅದ್ರಲ್ಲಿ ತುಂಬ ಪ್ರೋಟೀನ್ ಇರುತ್ತೆ, ಅರೌಂಡ್ 45% ಪ್ರೋಟೀನ್ ಇರುತ್ತೆ. ಬಟ್ ಇಟ್ಸ್ ನಾಟ್ ಫಿಟ್ ಫಾರ್ ಹ್ಯೂಮನ್ ಕನ್ಸಂಪ್ಷನ್. ಅಂಥ ಬೈ ಪ್ರಾಡಕ್ಟ್ಸ್ ಎಲ್ಲ ನಾವು ಫಾರ್ಮುಲೇಟ್ ಮಾಡಿಬಿಟ್ಟು ಒಂದು ಫೀಡ್ ಅಂತ ಮಾಡ್ತೀವಿ. ಆ ಫೀಡ್ ಆ ಕೋಳಿ ಆಹಾರದಿಂದ ಇಟ್ಸ್ ನ್ಯೂಟ್ರಿಷನ್ ರಿಚ್ ಪ್ರೋಟೀನ್ ಸೋರ್ಸ್ ನಾವು ಹ್ಯೂಮನ್ ಕನ್ಸಂಪ್ಷನ್ ಲೆವೆಲ್ಗೆ ತರ್ತೀವಿ ಆ ಥರ. ಓಕೆ, ಸೊ ಕಂಪ್ಲೀಟ್ ಬದಲಾವಣೆ ಒಂದು ಫುಡ್ ಇಂದ ಅದನ್ನು ಪ್ರಾಸೆಸ್ ಮಾಡಿ ತುಂಬಾ ಉತ್ಕೃಷ್ಟ ಲೆವೆಲ್ಗೆ ತರುವಂತದ್ದು. ಸೊ ಮ್ಯಾಮ್, ನಿಮ್ಮ ಈ ಸಾಫ್ಟ್ವೇರ್ಗಳನ್ನು ಅಪ್ಲೈ ಮಾಡುವಂಥದ್ದು, ನಿಮ್ಮ ಈ ಯೋಚನೆಗಳನ್ನು ಅಪ್ಲೈ ಮಾಡುವಂಥದ್ದು, ಸೊ ನಿಮ್ಮ ಉದ್ಯಮ ಆರಂಭವಾಗಿರುವಂಥದ್ದು, ನಿಮ್ಮ ಎಂಟ್ರಿ ಆಗಿರುವಂಥದ್ದು ಸುಮಾರು 2003ರಲ್ಲಿ ಅಂತ ಕೇಳ್ಪಟ್ಟೆ. ಸೊ ಅಲ್ಲಿಂದ ನಿಮ್ಮ ಜರ್ನಿ ಈ ರೀತಿ ಬದಲಾವಣೆಯನ್ನ ನೀವು ಮಾಡ್ಕೊಂಡು ಹೋಗ್ಲಿಕ್ಕೆ ಕಷ್ಟ ಆಗ್ಲಿಲ್ವಾ ನಿಮ್ಗೆ? ಯೂಶ್ವಲಿ ಎಲ್ಲಾ ಲೇಡೀಸ್ ನಮಗೆ ಕಷ್ಟ ಆಯ್ತು ಅಡ್ಜಸ್ಟ್ ಆಗ್ಲಿಕ್ಕೆ. ಸೊ ನೀವು ಯಾವ ರೀತಿ ಇದನ್ನ ಓವರ್ಕಮ್ ಆದ್ರಿ? ಓಕೆ, ನೋಡಿ ಪ್ರಾಬ್ಲಮ್ಸ್ ಎಲ್ಲ ಫೀಲ್ಡಲ್ಲೂ ಇರುತ್ತೆ. ಯಾರಿಗೂ ಪ್ರಾಬ್ಲಮ್ಸ್ ಇಲ್ಲದೆ ಇರೋರು ಯಾರು ಇಲ್ಲ, ಬಟ್ ಪ್ರಾಬ್ಲಮ್ ಆಗ್ತಾ ಅಂದ್ರೆ ಅದು ಟೆನ್ಷನ್. ಬಟ್ ಪ್ರಾಬ್ಲಮ್ನ ಚಾಲೆಂಜ್ ಆಗ್ತಾ ಅಂದ್ರೆ ನಿಮ್ಗೆ ಸೊಲ್ಯೂಷನ್ ಸಿಗಕ್ಕೆ ಶುರು ಆಗುತ್ತೆ. ಸೊ ದ್ಯಾಟ್ ವಾಸ್ ವಾಟ್ ನಾನು ಮಾಡಿದೆ. ನಮ್ಮ ಫ್ಯಾಮ್ಲಿನೂ ಅಷ್ಟೇ ಎನ್ಕರೇಜಿಂಗ್ ಇದೆ. ಹಾಗಾಗಿ ಸುಮಾರೆಲ್ಲ ಚಾಲೆಂಜಸ್ ಇತ್ತು. ನಾನು ಆ್ಯಕ್ಚುಲಿ ಇಂಡಸ್ಟ್ರಿ ಎಂಟರ್ ಆದಾಗ ರಿಸೆಷನ್ ಪೀರಿಯಡ್. ಸೊ ಬಿಸ್ನೆಸ್ ಯಾವಾಗಲೂ ಬೂಮ್ ಆ್ಯಂಡ್ ರಿಸೆಷನ್ ಇದ್ದೇ ಇರುತ್ತೆ. ಬಟ್ ಬೂಮಲ್ಲಿ ಏನಾಗುತ್ತೆ ಅಂದರೆ ನಿಮ್ಮ ಟ್ಯಾಲೆಂಟ್ ಶೋಕೇಸ್ ಮಾಡೋಕೆ ಅಪಾರ್ಚುನಿಟಿ ಸಿಗೋದಿಲ್ಲ ನಿಮಗೆ. ಇಟ್ಸ್ ಇನ್ ದ ರಿಸೆಷನ್ ಟೈಮಲ್ಲಿ ನಿಮ್ಗೆ ಗೊತ್ತಾಗುತ್ತೆ ಏನು ಮಾಡ್ಬೋದು, ಹೇಗೆ ನೀವು ಪಾಸಿಟಿವ್ಲಿ ಕಾಂಟ್ರಿಬ್ಯೂಟ್ ಮಾಡ್ಬೋದು. ಸೊ ದ್ಯಾಟ್ ವಾಸ್ ವೇರ್ ಐ ಎಂಟರ್ಡ್. ಆ್ಯಂಡ್ ನಾನು ತುಂಬ ಥ್ಯಾಂಕ್ಫುಲ್ ಟು ಗಾಡ್ ಬಿಕಾಸ್ that was the phase when I got into the industry. ಅದರಿಂದ ಸುಮಾರು ಕಲೀಲಿಕ್ಕೆ ಈಸಿಲಿ ಅದನ್ನ ಪ್ರಯೋಗ ಮಾಡುವ, ಇದನ್ನ ಎಕ್ಸ್ಪೆರಿಮೆಂಟ್ ಮಾಡುವ ಅನ್ನುವಂಥದ್ದು ಒಂದು ಮನಸ್ಥಿತಿಯೇ ಇರುವುದಿಲ್ಲ. ಸೊ ನೆಕ್ಸ್ಟ್ ಏನಿದ್ರು ಈ ರಿಸೆಷನ್ ಟೈಮ್ ನಲ್ಲಿ ಟ್ಯಾಲೆಂಟ್ ಹೊರಗೆ ಬರುತ್ತೆ, ಅವಾಗ ಕ್ರಿಯೇಟಿವಿಟಿ ಟ್ಯಾಲೆಂಟ್ ಎಲ್ಲ ಹೊರಗೆ ಬರುತ್ತೆ. ಸೊ ಕಂಪ್ಲೀಟ್ಲಿ ನಿಮ್ಗೆ ಆ ಒಂದು ಕ್ರಿಯೇಟಿವಿಟಿ ತೋರಿಸ್ಕೊಳ್ಳಿಕ್ಕೆ ದೊಡ್ಡ ಅಪಾರ್ಚುನಿಟಿ ಸಿಕ್ತು ಹೇಳ್ತೀವಿ. ಅದಕ್ಕೆ ಪ್ರಾಬ್ಲಮ್ ನ ಯಾವಾಗ್ಲೂ ನಾವು ಚಾಲೆಂಜ್ ತರಾನೇ ತಗೊಳ್ಳೋದು. ಓಕೆ ಮ್ಯಾಮ್, ಈ ಪ್ರಾಬ್ಲಮ್ ಅನ್ನ ಚಾಲೆಂಜ್ ಆಗಿ ಕನ್ವರ್ಟ್ ಮಾಡ್ಕೊಂಡು ಸೊಲ್ಯೂಷನ್ ಅನ್ನ ನೀವು ಪಡೆಯುವ ಈ ಮಾರ್ಗದಲ್ಲಿ ಮ್ಯಾಮ್ ನಿಮ್ಮ ಜೊತೆ ಜನರು ಸೇರ್ಕೊಂಡ್ರ? ಯಾವ ರೀತಿ ನಿಮ್ಗೆ ರಿಲೇಷನ್ ಬಿಲ್ಡಪ್ ಮಾಡ್ಲಿಕ್ಕೆ ಸಾಧ್ಯ ಆಯ್ತು? ಯಾಕೆ ಹೇಳಿದ್ರೆ ನೀವು ಕಂಪ್ಲೀಟ್ಲಿ ಬೆಳೆದದ್ದು ಕಲ್ತದ್ದು ಏನಿದ್ರು ಈ ಕರಾವಳಿಯ ಪರಿಧಿಯ ಹೊರಗಡೆ. ಸೊ ಯಾವ ರೀತಿ ನಿಮ್ಗೆ ಅಡ್ಜಸ್ಟ್ ಆಗ್ಲಿಕ್ಕೆ ಆಯ್ತು? ಇನಿಷಿಯಲಿ ನಂದು ರೋಲ್ ಏನಿತ್ತು ನಮ್ಮ ಬಿಸ್ನೆಸ್ಸಲ್ಲಿ ಅಂದರೆ ಬಿಹೈಂಡ್ ದ ಸೀನ್ ಅಂತ ಹೇಳ್ಬೋದು. ಯಾಕಂದರೆ ಪರ್ಚೇಸ್ ಸೇಲ್ಸ್ ಎಲ್ಲ ನಮ್ಮ ಹಸ್ಬೆಂಡ್ ನೋಡ್ತಾ ಇದ್ರು. ಈವನ್ ನಮ್ಮ ಮಾವ ಕೂಡ ಆ ಫೀಲ್ಡಲ್ಲಿದ್ರು. ಸೊ ನಾನೇನು ಮಾಡ್ತಿದ್ದೆ, ನಾನು ನಿಮ್ಗೆ ಹೇಳ್ತೆ ಡೇಟಾ ಮ್ಯಾನೇಜ್ಮೆಂಟ್, ನಮ್ಮದು ಸ್ಟಾಫ್ದು ಪ್ರಾಬ್ಲಮ್ಸ್ ಇರಲಿ ಅದೆಲ್ಲ ಅಡ್ರೆಸ್ ಮಾಡೋದು ನಾನಿತ್ತು. ಹಾಗೆ ನೋಡಿ ನಮ್ಮದು ಮ್ಯಾಶ್ ಪ್ಲಾಂಟ್ ಇತ್ತು. ಮ್ಯಾಶ್ ಅಂದರೆ ಪೌಡರ್ ಫಾರ್ಮ್ ಆಫ್ ಫೀಡ್. ದ್ಯಾಟ್ ವಾಸ್ ಇನ್ ದ ಇಯರ್ 2000 ನಾವು ಶುರು ಮಾಡಿದ್ದು. ಸೊ ಗ್ರ್ಯಾಜುಲಿ ಮಾರ್ಕೆಟ್ ಟ್ರೆಂಡ್ ಚೇಂಜ್ ಆಗ್ತಾ ಇತ್ತು. ಮ್ಯಾಶಿಂದ ಪೆಲೆಟ್ ಟ್ರೆಂಡ್ ಬರ್ತಾ ಇತ್ತು. ಬಟ್ ಯಾರು ಇಲ್ಲಿ ಲೋಕಲಿ ಯಾರು ಅದನ್ನ ಸೀರಿಯಸ್ ಆಗಿ ತಗೊಂಡಿಲ್ಲ. ಬಟ್ ಉತ್ತಮ್ ಆಗ್ರೋ ಇಂಡಸ್ಟ್ರಿ ಹೇಗೆ ಅಂದರೆ ಇನಿಷಿಯಲ್ ಪೀರಿಯಡ್ಸಿಂದನೂ ನಾವು ಹೇಗೆ ಚೇಂಜಿಂಗ್ ಟ್ರೆಂಡ್ನ ಅಡ್ಯಾಪ್ಟ್ ಮಾಡ್ಕೊಂಡು ಬಂದಿದ್ದೀವಿ. ನಾವು 2005 ಟೆಕ್ನಿಕಲ್ ಅಪ್ಗ್ರೇಡೇಷನ್ ಮಾಡಿದ್ದು ಟು ಪೆಲೆಟ್ ಪ್ಲಾಂಟ್. ಸೊ ದ್ಯಾಟ್ ವಾಸ್ ದ ಫಸ್ಟ್ ಇನ್ ದಿ ಎಂಟೈರ್ ಸೌತ್ ಕ್ಯಾನರಾ ಡಿಸ್ಟ್ರಿಕ್ಟ್. ಆ್ಯಂಡ್ ಈವನ್ ಸೆಕೆಂಡ್ ಆರ್ ಥರ್ಡ್ ಇನ್ ಎಂಟೈರ್ ಕರ್ನಾಟಕ ರೀಜನ್ ಯು ಕ್ಯಾನ್ ಸೇ. ಆ ಥರ ಮ್ಯಾಮ್, ಇಷ್ಟು ದೊಡ್ಡ ಬದಲಾವಣೆಯನ್ನ ಜನರು ಒಪ್ಕೊಳ್ಳುವ ಹಾಗೆ ಹೇಗೆ ಮಾಡಿದ್ರಿ? ಓಕೆ ನೋಡಿ, ಈಗ ಮ್ಯಾಶ್ ಫೀಡ್ ಅಂತ ಇರುತ್ತೆ. ಮ್ಯಾಶಲ್ಲಿ ಏನಾಗುತ್ತೆ, ಅದು ಜೋಳ ಹುಡಿ ಇಲ್ಲ ಬೇರೆ ಮೆಡಿಸಿನ್ ಎಲ್ಲ ಪೌಡರ್ ಫಾರ್ಮ್ ಅಲ್ಲಿ. ಸೊ ಕೋಳಿ ಒಂದು ಪೆಕ್ ಮಾಡಬೇಕಾದ್ರೆ ಇಲ್ಲ ಜೋಳ ಬರುತ್ತೆ ಇಲ್ಲ ಬೇರೆದು. ಬಟ್ ಪೆಲೆಟ್ ಅಂದ್ರೆ ಏನಂದ್ರೆ ಇದಕ್ಕೆಲ್ಲ ಸ್ಟೀಮ್ ಕೊಟ್ಬಿಟ್ಟು ಒಂದು ಗ್ರಾನ್ಯೂಲ್ ತರ ಆಗುತ್ತೆ. ಅದ್ರಲ್ಲಿ ಏನಾಗುತ್ತೆ, ಒಂದು ಪೆಕ್ಕಲ್ಲಿ ಕೋಳಿ ಎಲ್ಲ ಎನರ್ಜಿ, ಪ್ರೋಟೀನ್, ವಿಟಮಿನ್ಸ್, ಅಮೈನೋ ಆಸಿಡ್ಸ್ ಎಲ್ಲ ಸಿಗುತ್ತೆ. ಒಂದು ಕೈಂಡ್ ಆಫ್ ಪ್ರೋಟೀನ್ ಬಾರ್. ಹೌದು, ಅದು ಮಕ್ಕಳಿಗೆ ಚಾಕೋಸ್ ಎಲ್ಲ ಇದೆ ಅಲ್ಲ, ಕಾರ್ನ್ಫ್ಲೇಕ್ಸ್ ಎಲ್ಲ ಆ ಥರ ಫುಲ್ಲಿ ಪವರ್ ಪ್ಯಾಕ್ ಫೀಡ್ ಅದು.
ಸೊ ಆಬ್ವಿಯಸ್ಲಿ ನಿಮ್ದು ನ್ಯೂಟ್ರಿಷನ್ ಒಳ್ಳೇದಿರ್ಬೇಕಾದ್ರೆ ಮತ್ತೆ ಡೈಜೆಸ್ಟಿಬಿಲಿಟಿ ಒಳ್ಳೇದಿರುತ್ತೆ ಪೆಲೆಟ್ ಅಲ್ಲಿ, ಅದರಿಂದ ಗ್ರೋತ್ ಇಂಪ್ರೂವ್ ಆಗುತ್ತೆ. ಸೊ ಆ ರಿಸಲ್ಟ್ ವಾಸ್ ಆರ್ ಅಡ್ವರ್ಟೈಸ್ಮೆಂಟ್, ಯು ಕ್ಯಾನ್ ಸೇ. ಒಳ್ಳೆ ರಿಸಲ್ಟ್ ಬರಕ್ ಶುರು ಆಯ್ತು. ಆವಾಗ ನಿಧಾನವಾಗಿ ಎಲ್ಲರೂ ಪೆಲೆಟ್ ಫೀಡಿಂಗ್ಗೆ ಆಫ್ ಮಾಡಕ್ ಶುರು ಮಾಡೋದು, ಚೇಂಜ್ ಆಗ್ಲಿಕ್ಕೆ ಪ್ರಾರಂಭಿಸಿದ್ರು. ಯಾಕಂದ್ರೆ ಸುಮಾರು ಇಂಡಸ್ಟ್ರಿ ಇದ್ದಾರೆ ಇಲ್ಲಿ ಪೌಲ್ಟ್ರಿ ಇಂಡಸ್ಟ್ರಿಲಿ, ಬಟ್ ನಾರ್ಮಲಿ ಎಲ್ಲರ ಹತ್ರ ಮ್ಯಾಶ್ ಪ್ಲಾಂಟ್ ಇತ್ತು. ಮಾರ್ಕೆಟ್ ಚೇಂಜ್ ನೋಡ್ತಾ ನೋಡ್ತಾ ನಮ್ಮ ಹತ್ರ ಸುಮಾರು 18 ಬ್ರ್ಯಾಂಡ್ ನೇಮ್ಸ್ ಅಲ್ಲಿ ಫೀಡ್ ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇದ್ವಿ ನಾವು. ದಟ್ ವಾಸ್ ಇನ್ ದ ಇಯರ್ ಅದೇ 2005 ಇಂದ ಹಿಡಿದು 2011 ವರೆಗೂ ನಾವು ಸುಮಾರು 18 to 19 ಡಿಫ್ರೆಂಟ್ ಬ್ರ್ಯಾಂಡ್ಸ್ ಅಂಡರ್ ಒನ್ ರೂಫ್. ಪ್ರೊಡಕ್ಷನ್ ಎಷ್ಟು ಹೈ ಆಯಿತು ಅಂದರೆ ನಾವು ಜೂನಿಯರ್ ಪೆಲೆಟ್ ಪ್ಲಾಂಟ್ ಹಾಕಿದ್ದು 2005 ಅಲ್ಲಿ, 2008 ಅಲ್ಲಿ ನಾವು ಸೀನಿಯರ್ ಪೆಲೆಟ್ ಪ್ಲಾಂಟ್ಗೆ ಮತ್ತೆ ಟೆಕ್ನಿಕಲ್ ಅಪ್ಗ್ರೇಡೇಷನ್ ಮಾಡಿದ್ವಿ. ಅಂದ್ರೆ ಬಹಳ ಒಂದು ಸಣ್ಣ ಟೈಮ್ ಗ್ಯಾಪಿನಲ್ಲಿ, ಅರೌಂಡ್ ವಿದಿನ್ 3 years ಟೆಕ್ನಿಕಲ್ ಅಪ್ಗ್ರೇಡೇಷನ್ ಆಯ್ತು ನಮ್ದು. ಹಾಗೆ ಸೊ ಒಂದು ಜಸ್ಟ್ ಸಣ್ಣ ಯೋಚನೆ ಎಷ್ಟು ದೊಡ್ಡ ಒಂದು ಇದು ಮಾಡಿದ್ದು. ಸೊ ಮ್ಯಾಮ್, ಇದು ಹೇಗೆ ಸಾಧ್ಯ ಆಯಿತು? ಯಾಕೆ ಹೇಳಿದ್ರೆ ಯೂಶ್ವಲಿ ನಾವು ಪ್ರಯೋಗ ಮಾಡ್ಲಿಕ್ಕೆ ಭಯ ಪಡುವವರು. ಯೂಶ್ವಲಿ ಹೊಸ್ತೇನಾರು ಕೊಟ್ರೆ ತಗೊಳ್ತಾರಾ ಇಲ್ವಾ, ರಿಸ್ಕ್ ಉಂಟೆ. ಯಾಕೆ ಈಗ ಬಿಸ್ನೆಸ್ ಅಂತ ಹೇಳಿದ ಕೂಡಲೇ ಇದು ಸಹಜವಾಗಿ. ಸೊ ನಿಮ್ಗೆ ಯಾವ ರೀತಿ ಇದು ಸಾಧ್ಯ ಆಯ್ತು? ನೋಡಿ, ಅದೇ ಟ್ರೆಂಡ್ ಪೂರ ಚೇಂಜ್ ಆಯಿತು. ಯಾರು ಮ್ಯಾಶಿಗೆ ಡಿಮ್ಯಾಂಡ್ ಇರಲಿಲ್ಲ. ಸೊ ಆಬ್ವಿಯಸ್ಲಿ ಮಾರ್ಕೆಟಲ್ಲಿ ಏನು ಡಿಮ್ಯಾಂಡ್ ಇದೆಯೋ ಅದನ್ನೇ ನಾವು ಸಪ್ಲೈ ಆಗಿ ಕೊಡಬೇಕು, ಆವಾಗ ಸೇಲ್ಸ್ ಇಂಪ್ರೂವ್ ಆಗುತ್ತೆ. ಸೊ ನಾ ಹೇಳ್ದಂಗೆ ಬೇರೆ ಇಂಡಸ್ಟ್ರಿ ಅವರೆಲ್ಲ ಮ್ಯಾಶ್ ಪ್ಲಾಂಟ್ ಇದ್ದಿದ್ದು, ನಮ್ಮ ಇಂಡಸ್ಟ್ರಿಲಿ ಮ್ಯಾನುಫ್ಯಾಕ್ಚರಿಂಗ್ ಪ್ರಾಸೆಸಿಂಗ್ ಮಾಡೋಕ್ಕೆ ಶುರು ಮಾಡಿದ್ವಿ. ಪ್ರಾಸೆಸಿಂಗ್ ಹೇಳೋದು. ಸೊ ಈಗ ನಾವು ನಮ್ಮ ಬ್ರ್ಯಾಂಡ್ ಮಾತ್ರ ಮಾಡ್ತಾ ಇದ್ದೇವೆ. ಸೊ ದಟ್ ವಾಸ್ ಇನ್ ದ ಇಯರ್ 2005 to 2011. ವಿ ಹ್ಯಾಡ್ ಅರೌಂಡ್ 18 ಬ್ರ್ಯಾಂಡ್ಸ್. ಬಟ್ ಗ್ರ್ಯಾಜುಲಿ ಏನಾಯಿತು, ಪೆಲೆಟ್ ಫೀಡ್ ಡಿಮ್ಯಾಂಡ್ ಹೈ ಆದಂಗೆ ಎಲ್ಲರೂ ಅವ್ರದ್ದು ಪೆಲೆಟ್ ಇಂಡಸ್ಟ್ರಿ ಹಾಕ್ಲಿಕ್ಕೆ ಶುರು ಮಾಡಿದ್ರು. ಓಕೆ. ಸೊ ತುಂಬ ಹ್ಯೂಜ್ ಕೆಪಾಸಿಟಿ ಇದು, ತುಂಬ ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್ ಹಾಕಿಬಿಟ್ಟು ದೊಡ್ಡ ಪ್ಲಾಂಟ್ಸ್ ಬಂದಿದೆ ಈಗ. ಸೊ ನಮ್ಮ ಇಂಡಸ್ಟ್ರಿಲಿ ಮತ್ತೆ ಪ್ರೊಡಕ್ಷನ್ ಕಮ್ಮಿ ಆಯಿತು. ಅಗೇನ್ ಇಟ್ ವಾಸ್ ಅ ರಿಸೆಷನ್ ಪೀರಿಯಡ್ ಫಾರ್ ಅಸ್. ಬಟ್ ಲಕ್ಕಿಲಿ ನಮ್ದು ಯಾವುದು ಲೋನ್ಸ್ ಏನೂ ಇರಲಿಲ್ಲ ಇಂಡಸ್ಟ್ರಿ ಮೇಲೆ. ಸೊ ವಿ ಕುಡ್ ಸಸ್ಟೈನ್. ನಾವು ವಿ ಕೇಮ್ ಟು ಅ ಪಾಯಿಂಟ್ ವೇರ್ ಇಲ್ಲ, ಈಗ ಬರೀ ಕಮರ್ಷಿಯಲ್ ಫೀಡ್ ನಂಬ್ಕೊಂಡು ಆಗೋದಿಲ್ಲ ಅಂತ ಹೇಳ್ಬಿಟ್ಟು ಆಗ ಮತ್ತೆ ಅರೌಂಡ್ 3 years ಆಫ್ ಮಾರ್ಕೆಟ್ ರಿಸರ್ಚ್ ಆಯ್ತು ನಮ್ದು. ಈಗ ತುಂಬ ಇಂಟೆನ್ಸಿವ್ ರಿಸರ್ಚ್ ಮಾಡಿದ್ವಿ. ಅಗೇನ್ ವಿ ಸ್ಟಡಿಡ್ ಲೈಕ್ ವಾಟ್ ಈಸ್ ದ ಆ್ಯಕ್ಚುಯಲ್ ಡಿಮ್ಯಾಂಡ್ ಇನ್ ದ ಮಾರ್ಕೆಟ್. ಓಕೆ. ಸೊ ನಾವು ನಮ್ಮದೇ ಕಸ್ಟಮರ್ ಹೇಗಾಗೋದು ಅಂತ ಆಲೋಚನೆ ಮಾಡೋದು. ಸೊ ಹಿಯರ್ ಕಮ್ಸ್ ಆರ್ innovative project idea. It's like completely different. ಸೊ ನಮ್ಮ ನ್ಯೂ ಪ್ರಾಜೆಕ್ಟ್ ಅಂತ ಪೌಲ್ಟ್ರಿ ಫಾರ್ಮಿಂಗ್. ನಾವು ಈಗ ಕರೆಂಟ್ ಮಾರ್ಕೆಟ್ ನೋಡಿದ್ರೆ ಇಂಟಿಗ್ರೇಟರ್ಸ್ ರೂಲ್ ಮಾಡ್ತಾರೆ. ಇಂಟಿಗ್ರೇಟರ್ಸ್ ಅಂದರೆ ಅವ್ರಿಗೆ ಎವ್ರಿಥಿಂಗ್ ಅಂಡರ್ ಒನ್ ರೂಫ್. ಈಗ ಕೋಳಿ ಅಂತ ಹೇಳಿದ ತಕ್ಷಣ ಅದರಲ್ಲೂ ಸುಮಾರು ವೆರೈಟೀಸ್ ಇದೆ. ಬ್ರಾಯ್ಲರ್, ಆಫ್ಕೋರ್ಸ್, ಹೌದು, ಬ್ರಾಯ್ಲರ್ ಚಿಕನ್, ಲೇಯರ್ ಚಿಕನ್, ಬ್ರೀಡರ್ಸ್ ಅಂತ ಹೇಳ್ತಾರೆ. ಬ್ರಾಯ್ಲರ್ ಅಂದರೆ ಮೀಟ್ ಪರ್ಪಸಿಗೆ ಗ್ರೋ ಮಾಡೋದು ಚಿಕನ್, ಲೇಯರ್ ಅಂದರೆ ಎಗ್ ಪರ್ಪಸ್, ಮತ್ತೆ ಬ್ರೀಡರ್ಸ್ ಅಂದರೆ ಇದು ಮೀಟ್ ಪರ್ಪಸ್ ಬರ್ಡ್ ಇರುತ್ತಲ್ಲ ಅದು ಹ್ಯಾಚಬಲ್ ಎಗ್ಸ್ ಮಾಡೋದು ಆ ಥರ. ಸೊ ದೇರ್ ಆರ್ ಬಿಗ್ ಪ್ಲೇಯರ್ಸ್, ಹ್ಯೂಜ್ ಪ್ಲೇಯರ್ಸ್ ಇನ್ ದ ಮಾರ್ಕೆಟ್. ಅವ್ರ ಹತ್ರ ಬ್ರೀಡರ್ಸ್ ಇರುತ್ತೆ, ಅವ್ರ ಹತ್ರ ಫಾರ್ಮ್ಸ್ ಇರುತ್ತೆ, ಫೀಡ್ ಇಂಡಸ್ಟ್ರಿ ಇರುತ್ತೆ, ಮಾರ್ಕೆಟ್ ಇದು ಮೀಟ್ ಸೆಲ್ ಮಾಡಕ್ಕೆ ಅವ್ರದ್ದು ಮಾರ್ಕೆಟ್ ಇರುತ್ತೆ. ಅಂಥವ್ರು ಒಳ್ಳೆ ಸರ್ವೈವ್ ಮಾಡ್ತಾರೆ. ಸೊ ಮಲ್ಟಿಪಲ್ ಇದಿರುವಂತದ್ದು, ಅದಲ್ಲದ್ರೆ ಇದಲ್ಲದ್ರೆ ಅದು. ಸೊ ಅವ್ರು ರೂಲ್ ಮಾಡಕ್ ಶುರು ಮಾಡಿದ್ರು. ಮತ್ತೆ ಮಾರ್ಕೆಟ್ ಫ್ಲಕ್ಚುಯೇಷನ್ ಸಿಕ್ಕಾಪಟ್ಟೆ ಇತ್ತು. ಡೇ ಓಲ್ಡ್ ಚಿಕ್ ಅಂತ ಹೇಳ್ತೀವಿ ನಾವು, ಚಿಕ್ ಮರಿ ಬರುತ್ತಲ್ಲ, ಆ ಡೇ ಓಲ್ಡ್ ಚಿಕ್ ಮಾರ್ಕೆಟ್ ಪ್ರೈಸ್ ವಾಸ್ ಅರೌಂಡ್ 45 rupees a chick. And meat price was 50 rupees a kg. ನೀವು ಆಲೋಚನೆ ಮಾಡಿ, ಅದು ಫೀಡ್ ಪರ್ kg 30 rupees ಅರೌಂಡ್ ಆಗುತ್ತೆ. ಮ್ಯಾನೇಜ್ಮೆಂಟ್ ಕಾಸ್ಟ್, ಇನ್ವೆಸ್ಟ್ಮೆಂಟ್, ಯಾರು ಕಮರ್ಷಿಯಲ್ ಚಿಕ್ಕ ಪುಟ್ ಫಾರ್ಮರ್ಸ್ ಇದಾರಲ್ಲ ಎಲ್ರಿಗೂ ಲಾಸ್ ಆಯಿತು. ಸೊ ಆ ಸೆಗ್ಮೆಂಟೇ ಕ್ಲೋಸ್ ಆಗ್ತಾ ಬಂತು. ನಮ್ದು ಮೇಜರ್ ಕಸ್ಟಮರ್ ಇದ್ದಿದ್ದು ಪುಟ್ ಕಮರ್ಷಿಯಲ್ ಫಾರ್ಮರ್ಸ್. ಸೊ ವೆನ್ ದ್ಯಾಟ್ ಸೆಗ್ಮೆಂಟ್ ವಾಸ್ ಕ್ಲೋಸಿಂಗ್ ಆಫ್, ಆರ್ ಪ್ರೊಡಕ್ಷನ್ ಸ್ಟಾರ್ಟೆಡ್ ರಿಡ್ಯೂಸಿಂಗ್. ಸೊ ಆವಾಗ ನಾವು ಅದೇ ಮಾರ್ಕೆಟ್ ಟ್ರೆಂಡ್ಸ್ ಸ್ಟಡಿ ಮಾಡಿದಾಗ ನೋಡಿ, ಯಾವುದೇ ಟೈಮಿಗೆ ಮಾರ್ಕೆಟಲ್ಲಿ ಕೋಳಿಗೆ ಡಿಮ್ಯಾಂಡ್ ಇಲ್ಲ ಅಂತ ಇಲ್ಲ, ಖಂಡಿತ ಅಷ್ಟು ಪೌಲ್ಟ್ರಿ ಡಿಮ್ಯಾಂಡ್ ದಿನ ಹೆಚ್ಚುತ್ತಾ ಇದೆ. ಹೌದು. ಸೊ that time was the thing, contract farming came to our mind. Contract farming ಅಂದ್ರೆ ಅಂತ ದೊಡ್ಡ ಇಂಟಿಗ್ರೇಟರ್ಸ್ ಕೇಟರ್ ಮಾಡೋದು. ಓಕೆ. ಹಾಗೆ. ಸೊ ಈ ರೀತಿಯಾಗಿ ಒಂದೊಂದರಿಂದ ಒಂದೊಂದು ರೀತಿಯಲ್ಲಿ ದಾರಿ ಮಾಡ್ಕೊಂಡು ಫ್ಲರಿಶ್ ಆದ್ರಿ. ಖಂಡಿತ ಮ್ಯಾಮ್, ನಿಮ್ ಜೊತೆ ಇನ್ನಷ್ಟು ಮಾತಾಡ್ಲಿಕ್ಕಿದೆ. ವೀಕ್ಷಕರ, ಒಂದು ಸಣ್ಣ ಬ್ರೇಕ್ ತಗೊಳ್ಳಿ. ಬ್ರೇಕ್ನ ನಂತರ ಮತ್ತೆ ಮನಸ್ವಿನಿ ಕಾರ್ಯಕ್ರಮ ಮುಂದುವರಿಯುತ್ತದೆ.
ಬ್ರೇಕ್ನ ನಂತರ ಮತ್ತೆ ಮನಸ್ವಿನಿ ಕಾರ್ಯಕ್ರಮಕ್ಕೆ ಸ್ವಾಗತ. ಇದು ಮನದಾಳದ ಮಾತು. ಒಂದು ಮುಗುಳು ನಗೆ, ಆ ಕೆನ್ನೆಯಲ್ಲಿನ ಗುಳಿ, ಅದರ ಹಿಂದೆ ಸಾಕಷ್ಟು ಮಾರುಕಟ್ಟೆಯ ಬಗ್ಗೆಯ ಜ್ಞಾನ. ಆ ಮುಗುಳು ನಗೆ ಅನ್ನೋದಿದೆಯಲ್ವ, ಅದರ ಹಿಂದೆ ಇಷ್ಟು ದೊಡ್ಡ ಜ್ಞಾನ ಇದೆಯಾ ಅನ್ನೋದು ಒಂಥರ ಒಂದು ಅದ್ಭುತವನ್ನು ಕ್ರಿಯೇಟ್ ಮಾಡ್ತಿದೆ. ಹೌದು, ನಾನು ಸುಪ್ರಿಯಾ ಕಾಮತ್ ಅವ್ರ ಬಗ್ಗೆನೇ ಮಾತಾಡ್ತಿದ್ದೇನೆ. ಬನ್ನಿ ಅವರನ್ನ ಮತ್ತೆ ಮಾತಿಗೆಳೆಯೋಣ. ಮ್ಯಾಮ್, ಬ್ರೇಕ್ನ ನಂತರ ಕಾರ್ಯಕ್ರಮಕ್ಕೆ ಮತ್ತೆ ಪುನಃ ಸ್ವಾಗತ. ಮ್ಯಾಮ್, ಒಂದರಿಂದ ಒಂದು ಹೀಗೆ ಹಲವಾರು ದಾರಿಗಳ ನಿಮ್ಮ ಎದುರು ತೆರ್ಕೊಂಡು ನೀವು ತೆರೆದ್ರಿ. ಸೊ ಆರ್ಗನೈಸೇಷನ್ ಅನ್ನೋದು, ಈ ಒಂದು ಪವರ್ ಹೇಗೆ ನಿಮ್ಮಲ್ಲಿ, ನೀವು ಹೇಗೆ ಮ್ಯಾನೇಜ್ ಮಾಡಿದ್ರಿ ಇದನ್ನ? ಓಕೆ, ನೋಡಿ, ನಾನು ಬಿಸ್ನೆಸ್ಸಲ್ಲಿದ್ದೆ 2003ಇಂದ ಹಿಡಿದು ಅರೌಂಡ್ 2016ವರೆಗೂ. ನಾನು ಯಾವಾಗಲೂ ಇದ್ದೆ ಬಿಸ್ನೆಸ್ಸಲ್ಲಿ, ಬಟ್ ಅದು ಎಕ್ಸ್ಪೋಜರ್ ಇರಲಿಲ್ಲ. ಸೊ ಒನ್ ಡೇ ನಮ್ಮದೊಬ್ಬರು ರಿಲೇಟಿವ್ ಇದೆ, ಶ್ರುತಿ ಶೆಣೆ ಅಂತ ಹೇಳ್ಬಿಟ್ಟು, ಅವ್ರು ಹೇಳಿದ್ರು ಪವರ್ ಅಂತ ಈ ಥರ ಒಂದು ಆರ್ಗನೈಸೇಷನ್ ಇದೆ ಮಣಿಪಾಲಲ್ಲಿ. ಇಟ್ಸ್ ಮೇನ್ಲಿ ಫಾರ್ ವುಮನ್ ಆಂಟ್ರಪ್ರೆನ್ಯೂರ್ಸ್. ನೀವೇನಕ್ಕೆ ಜಾಯ್ನ್ ಆಗಲ್ಲ? ಫಸ್ಟ್ ಥಿಂಗ್ ವಾಸ್ ಲೈಕ್, ಇಲ್ಲ, ಟೈಮ್ ಆಗೋದಿಲ್ಲ ನನಗೆ ಅಂತ ಹೇಳ್ಬಿಟ್ಟು. ಅವ್ರು ಹೇಳಿ, ಇಲ್ಲ, ತಿಂಗಳಿಗೆ ಒಂದೇ ಮೀಟಿಂಗ್ ಅದು, ಮತ್ತು ತುಂಬ ಕನ್ಸ್ಟ್ರಕ್ಟಿವ್ ಆಗಿರುತ್ತೆ ಅಂತ. ಸೊ ದ್ಯಾಟ್ ವಾಸ್ ವೆರಿ ಇಟ್ ಸ್ಟ್ರಕ್ ಮೀ. ಪವರ್ ಅಂದರೆ ಇಟ್ಸ್ ಬೇಸಿಕ್ಲಿ ಬಿಸ್ನೆಸ್, ಆ್ಯಂಡ್ ಬಿಸ್ನೆಸ್ ಇಸ್ ಸಮಥಿಂಗ್ ದಟ್ ಐ ಆಮ್ ರಿಯಲಿ ಫೌಂಡ್ ಆಫ್. ಸೊ ನಾ ಅಂದ್ಕೊಂಡೆ, ಹೋಗಿ ಟ್ರೈ ಮಾಡೋಣ ಹೇಗಿರುತ್ತೆ ಅಂತ ಹೇಳ್ಬಿಟ್ಟು. ಮತ್ತು ಮಂತ್ಲಿ ಒನ್ ಮೀಟಿಂಗ್ ವಾಸ್ ನಾಟ್ ಅ ಬಿಗ್ ಡೀಲ್. ಹಾಗಾಗಿ ನಾನು ಪವರ್ ಆರ್ಗನೈಸೇಷನ್ ಜಾಯಿನ್ ಮಾಡಿದೆ. ಬಟ್ ಪವರಿಗೆ ಬಂದಮೇಲೆ ಗೊತ್ತಾಯಿತು, ಅರೌಂಡ್ 88 ವುಮನ್ ಆಂಟ್ರಪ್ರೆನ್ಯೂರ್ಸ್, ಎಲ್ಲರೂ ಅವರು ಡಿಫ್ರೆಂಟ್ ಫೀಲ್ಡಿಂದ, ಡಾಕ್ಟರ್ಸ್ ಇದ್ದಾರೆ, ಇದು ಕ್ಲೋತಿಂಗ್ ಇಂಡಸ್ಟ್ರಿಯಿಂದ ಇದ್ದಾರೆ, ಟ್ರಾವೆಲ್ ಇಂಡಸ್ಟ್ರಿಯಿಂದ ಇದ್ದಾರೆ. ತುಂಬ ಖುಷಿ ಆಗುತ್ತೆ. ಸಿಕ್ಕಾಪಟ್ಟೆ ಮ್ಯೂಚುವಲ್ ಲರ್ನಿಂಗ್ ಇತ್ತು. ಅದೇ ಥರ ಮ್ಯಾನೇಜ್ಮೆಂಟ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಅಂತ ಮಾಡ್ತಾರೆ. ಬೇರೆ ಟ್ಯಾಪ್ ಮೇ, ಇಲ್ಲ ಸ್ಕೂಲ್ ಆಫ್ ಮ್ಯಾನೇಜ್ಮೆಂಟ್, ಇಲ್ಲ ನಿಟ್ಟೆ ಮ್ಯಾನೇಜ್ಮೆಂಟ್ ಅಂತ ದೊಡ್ಡ ಇನ್ಸ್ಟಿಟ್ಯೂಟಲ್ಲಿ ಬಿಸ್ನೆಸ್ ರಿಲೇಟೆಡ್ ಯಾವುದಾದ್ರು ಪ್ರೋಗ್ರಾಮ್ಸ್ ಇರುತ್ತೆ. ಆ ಥರ ಎಲ್ಲ ಎಕ್ಸ್ಪೋಜರ್ ಸಿಕ್ತು. ನೆಟ್ವರ್ಕಿಂಗ್ ತುಂಬ ಒಳ್ಳೇದಾಯಿತು. ಮತ್ತು ನಿಮ್ಮದು ಸೇಮ್ ಥಿಂಕಿಂಗ್ ಲೆವೆಲ್ ಇರೋ ಜನರ ಜೊತೆ ಯಾವಾಗಲೂ ಅದು ಪಾಸಿಟಿವಿಟಿ ಇನ್ಕ್ರೀಸ್ ಆಗುತ್ತೆ. ಪಾಸಿಟಿವಿಟಿಯಿಂದ ನಮ್ಮದು ವರ್ಕಲ್ಲೂ ಅದು ಡಿಫ್ರೆನ್ಸ್ ತೋರಿಸುತ್ತೆ. ಅದು ನಿಮ್ಮ ಕಾನ್ಫಿಡೆನ್ಸ್ ಲೆವೆಲ್ ಹೆಚ್ಚಾದಾಗ ಆ ಥರ ತುಂಬ ಬೆನಿಫಿಟ್ ಆಯ್ತು ನನಗೆ ನನ್ನ ಆರ್ಗನೈಸೇಷನ್. ಸೊ ಪವರಿಗೆ ಒಂದು ಹೆಜ್ಜೆ ಇಟ್ಟ ನಂತರ ನಿಮಗೆ ಸಾಕಷ್ಟು ಮತ್ತೆ ಪುನಃ ಐಡಿಯಾಸ್ ಬೆಳೀತು ಅಂತ ಹೇಳಿದರೆ ತಪ್ಪಾಗೋದಿಲ್ಲ? ಇಲ್ಲ, ಪವರ್ ಆರ್ಗನೈಸೇಷನಿಂದ ತುಂಬ ಬೆನಿಫಿಟ್ ಆಗಿದೆ ಅಂತ ಹೇಳಬೇಕು ನಾನು. ಯಾಕಂದರೆ ನಾನು ಬಿಹೈಂಡ್ ದ ಸೀನ್ ವರ್ಕ್ ಮಾಡಬೇಕಾದ್ರೆ ನನಗೂ ಎಲ್ಲೋ ಇತ್ತು, ಇಷ್ಟೆಲ್ಲ ಮಾಡ್ತಿದ್ದೀನಿ, ಏನು ಎಕ್ಸ್ಪೋಜರ್ ಏನಿಲ್ಲ ಅಲ್ಲ ಅಂತ ಹೇಳಿಬಿಟ್ಟು. ಬಟ್ ಪವರ್ಗೆ ಬಂದಮೇಲೆ ಗೊತ್ತಾಯಿತು. ಸುಮಾರು ಜನ ಪರಿಚಯ ಆದಾಗ, ನೋಡಿ, ಗೌರ್ಮೆಂಟ್ ಸ್ಕೀಮ್ಸ್ ಎಲ್ಲ ಇರುತ್ತೆ, ಅದೆಲ್ಲ ಗೊತ್ತಾಗುತ್ತೆ ನಮಗೆ. ಅದಲ್ಲದೆ ಖಂಡಿತ ನಾನು ನಿಮಗೆ ಈ ಬಗ್ಗೆ ಒಂದು ಪ್ರಶ್ನೆ ಮಾಡಬೇಕು ಅಂತ ಇದ್ದೆ. ಸುಮಾರು ಜನ ಲೇಡೀಸಿಗೆ ಏನೋ ಒಂದು ಮಾಡಬೇಕು ಅಂತ ಇರ್ತದೆ, ಬಟ್ ಐಡಿಯಾ ಇರುತ್ತೆ, ಈ ಒಂದು ಫಂಡಿನ ಸಮಸ್ಯೆ, ಮುಂದೆ ಹೋಗುವ ಸಮಸ್ಯೆ ಆಗ್ತದೆ. ಸೊ ಇದು ನಿಮ್ಗೆ ಈ ರೀತಿಯಾದಂತ ಒಂದು ನಾಲೆಜ್ ಸಿಕ್ಕಿತಾ ಪವರಿಗೆ ಹೋಗಿ ಅಂತ ಕೇಳಬೇಕು ಅನ್ಕೊಂಡೆ? ಪವರಿಗೆ ಹೋಗಿ, ಹೌದು. ನೋಡಿ, ನಾವು ಮ್ಯಾನೇಜ್ಮೆಂಟ್ ಇನ್ಸ್ಟಿಟ್ಯೂಟ್ ಹೋದಾಗ ಸುಮಾರು ಜನರೆಲ್ಲ ಸಿಗ್ತಾರೆ. ವೆರೈಟಿ, ಈಗ ರವೀಂದ್ರನಾಥ್ ಶಾನ್ಭಾಗ್ ಸರ್ ಅವ್ರದ್ದು ಪರಿಚಯ ಆಯಿತು. ಅವ್ರ ಜೊತೆ ಸೇರಿಬಿಟ್ಟು ಬ್ಯೂರೋಕ್ರಾಟ್ಸ್ನ ಹೇಗೆ ಹ್ಯಾಂಡಲ್ ಮಾಡಬೇಕು ಅದು ಕಲಿತೀವಿ ನಾವು, ಆ ಥರ. ಮತ್ತು ಗೌರ್ಮೆಂಟ್ ಸ್ಕೀಮ್ಸ್ ಹೇಳಿದ್ರಲ್ಲ, KSFCಲಿ ಒಂದು ವುಮನ್ ಓರಿಯೆಂಟೆಡ್ ಒಂದು ಲೋನ್ ಸ್ಕೀಮ್ ಇದೆ. ಇಟ್ಸ್ ಜಸ್ಟ್ 4% ಇಂಟ್ರೆಸ್ಟ್ ರೇಟಲ್ಲಿ. ಆವಾಗ KSFC ಲೋನ್ ಬಗ್ಗೆ ಗೊತ್ತಾದಾಗ ನಂದು ಹೊಸ ಪ್ರಾಜೆಕ್ಟ್ ಬಗ್ಗೆ ಸ್ಟ್ರೈಕ್ ಆಗಿತ್ತು. ನಾನು ಟ್ರೈ ಮಾಡ್ಬೋದು, ಅದನ್ನ ಅವೇಲ್ ಮಾಡ್ಬೋದು ಅಂತ ಹೇಳ್ಬಿಟ್ಟು. ಆವಾಗ ನಂದು ಮಾರ್ಕೆಟ್ ರಿಸರ್ಚ್ ಆ್ಯಕ್ಚುಲಿ ಶುರು ಆಗಿತ್ತು. ಫೈನಾನ್ಷಿಯಲಿ ನಾನು ಏನೆಲ್ಲ ಮಾಡ್ಬೋದು ಅಂತ ಹೇಳಿಬಿಟ್ಟು. ಅದಲ್ಲದೆ ಸ್ಟ್ಯಾಂಡಪ್ ಇಂಡಿಯಾ ಬಗ್ಗೆ ಗೊತ್ತಾಯ್ತು. ಸಿಡ್ಬಿ ಅವರು ನಮ್ದು ಪವರ್ ಸಮಿಟ್ ಅಂತ ಒಂದು ಮಾಡಿದ್ವಿ. ವುಮನ್ ಆಂಟ್ರಪ್ರೆನ್ಯೂರ್ಸ್ಗೆಲ್ಲ ರೆಕಗ್ನೈಸ್ ಮಾಡಿಬಿಟ್ಟು ಅವಾರ್ಡ್ ಫಂಕ್ಷನ್ ಥರ ಮಾಡಿದ್ವಿ. ಆವಾಗ ನಮ್ಮ ಸ್ಪಾನ್ಸರ್ ಸಿಡ್ಬಿ ಇದ್ರು. ಅವ್ರ ಜೊತೆ ಇಂಟ್ರಾಕ್ಟ್ ಮಾಡಿದಾಗ ಸ್ಟ್ಯಾಂಡಪ್ ಇಂಡಿಯಾ ಬಗ್ಗೆ ಗೊತ್ತಾಯ್ತು. ಅದು ನಮ್ಮ ಸೆಂಟ್ರಲ್ ಗೌರ್ಮೆಂಟ್ ತಂದದ ಸ್ಕೀಮ್. ಅರೌಂಡ್ 8.5 to 9% ಇಂಟ್ರೆಸ್ಟ್ ರೇಟಲ್ಲಿ ವಿದೌಟ್ ಎನಿ ಕೊಲ್ಯಾಟ್ರಲ್ ಸೆಕ್ಯೂರಿಟಿ ವುಮನ್ ಆಂಟ್ರಪ್ರೆನ್ಯೂರ್ಸ್ಗೆ ಲೋನ್ ಸಿಗುತ್ತೆ ಅಂತ ಹೇಳ್ಬಿಟ್ಟು. ಈ ಥರ ಎಲ್ಲ ಗೊತ್ತಾದಾಗ ನಮಗೆ ಇನ್ನೂ ಸುಲಭ ಆಗುತ್ತೆ. ಖಂಡಿತ. ಮ್ಯಾಮ್, ಈ ಒಂದು ಮಾತಿನ ಹಿಂದೆ ನಿಮ್ಮ ಹತ್ರ ರಿಸರ್ಚ್ ಅನ್ನುವಂಥದ್ದೊಂದು ಬಹಳ ಗಟ್ಟಿಯಾಗಿ ನಿಂತಿರುವಂಥದ್ದು ಅಂತ ನಂಗೆ ಅನಿಸಿತು. ಸೊ ಅದ್ರ ಬಗ್ಗೆ ನಾನು ನಿಮ್ಮನ್ನು ಕೇಳಲೇಬೇಕು. ಮ್ಯಾಮ್, 3 ವರ್ಷದ ಅವಧಿಯಲ್ಲಿ ನೀವು ಮಾರ್ಕೆಟ್ ರಿಸರ್ಚ್ ಮಾಡ್ತಿದ್ರ, ಅಂದರೆ ಯಾವ ರೀತಿಯಾಗಿ ಹೊರಗೆ ಬರ್ಬೋದು ಅಂತ ರಿಸರ್ಚ್ ಮಾಡ್ತಿದ್ರ? ಸೊ ಇದ್ರ ಬಗ್ಗೆ ಒಂದು ಸ್ವಲ್ಪ ಹೇಳಿ ಮ್ಯಾಮ್. ಓಕೆ, ಅದೇ ಮಾರ್ಕೆಟ್ ರಿಸರ್ಚ್ ನಾನು ನಿಮ್ಗೆ ಆಗಲೇ ಹೇಳ್ದಂಗೆ, ನಾವು ಉತ್ತಮ ಆಗ್ರೋ ಇಂಡಸ್ಟ್ರಿ ನಾವು ಏನು ಮಾಡ್ತೀವಿ ಅಂದರೆ ಟ್ರೆಂಡ್ಸ್ ಸ್ಟಡಿ ಮಾಡ್ತೀವಿ. ಹೌದು. ಸೊ ಇಟ್ಸ್ ಆಲ್ವೇಸ್ ಲೈಕ್ ಮಾರ್ಕೆಟಲ್ಲಿ ಏನು ಡಿಮ್ಯಾಂಡ್ ಇದೆ ಅದನ್ನ ಸಪ್ಲೈ ಆಗ್ತಾ ಇರಬೇಕು, ಆವಾಗ ಮೂವ್ ಆಗುತ್ತೆ ನಿಮ್ಮದು. ಸೊ ಆ ಥರ ಮಾರ್ಕೆಟ್ ರಿಸರ್ಚ್ ಮಾಡಿದಾಗ ನಾವಿದ್ದು ಕಾಂಟ್ರಾಕ್ಟ್ ಫಾರ್ಮಿಂಗ್ ಸೆಕ್ಟರ್ ಫೈನಲೈಸ್ ಮಾಡಿದ್ವಿ. ಕಾಂಟ್ರಾಕ್ಟ್ ಫಾರ್ಮಿಂಗ್ ಏನಕ್ಕೆ ಅಂದರೆ, ಈಗ 3 years ಇಂದ ನಾವು ಮಾರ್ಕೆಟ್ ರೇಟ್ಸ್ ಮಾನಿಟರ್ ಮಾಡ್ತಾ ಇದ್ವಿ.
ಪೌಲ್ಟ್ರಿ ಇಂಡಸ್ಟ್ರಿ ಮಾರ್ಕೆಟ್ ರೇಟ್ ನೋಡಿದ್ರೆ ನಿಮಗೆ ಅರೌಂಡ್ ಮೇ ಜೂನ್ ತಿಂಗಳಲ್ಲಿ ಇಲ್ಲ ಡಿಸೆಂಬರ್ ತಿಂಗಳಲ್ಲಿ ಆ ಥರ ಸೀಸನಲ್ಲಿ ಮಾತ್ರ ನಿಮಗೆ ಪ್ಲಸ್ ಇರೋದು. ಬೇರೆ ಟೈಮಲ್ಲೆಲ್ಲ ನೆಗೆಟಿವ್. ಆನ್ ಅನ್ ಆವ್ರೇಜ್ ತೆಗೆದ್ರೆ ಇಟ್ಸ್ ಅ ಲಾಸ್ ಫಾರ್ ಪೌಲ್ಟ್ರಿ ಫಾರ್ಮರ್ಸ್. ಸೊ ನಮಗೆ ಆ ಸೆಗ್ಮೆಂಟ್ ಬೇಡ ಇತ್ತು, ಲಾಸ್ ಬೇರ್ ಮಾಡ್ಲಿಕ್ಕೆ ಇಷ್ಟ ಇರಲಿಲ್ಲ. ಸೊ ನಮಗೆ ಸಮಥಿಂಗ್ which would give us a market insulation from market fluctuation ಅನ್ಬೋದು. So that was where contract farming came into our mind. So contract farming ಅಲ್ಲಿ ಹೇಗಾಗುತ್ತೆ ಅಂದ್ರೆ ಅವರೇ ಮರಿ ಕೊಡ್ತಾರೆ, ಫೀಡ್ ನಮ್ಮ ಇಂಡಸ್ಟ್ರಿಲ್ ಆಗುತ್ತೆ. ಸೊ ವಿ ಬಿಕಮ್ ಅವರ್ ಓನ್ ಕಸ್ಟಮರ್ಸ್ ಆಸ್ ಐ ಟೋಲ್ಡ್ ಯು. ನಮ್ದು ಪ್ರೊಡಕ್ಷನ್ ಹೆಚ್ಚಾಗುತ್ತೆ. ಮತ್ತೆ ನನ್ಗೆ ನನ್ನ ಹಸ್ಬೆಂಡ್ಗೆ ಇಬ್ಬರಿಗೂ ತುಂಬಾ ಅಂದ್ರೆ ತುಂಬಾ ಇಂಟ್ರೆಸ್ಟ್ ಇದೆ ಪೌಲ್ಟ್ರಿ ಫಾರ್ಮಿಂಗ್ ಅಲ್ಲಿ, ಮ್ಯಾನೇಜ್ಮೆಂಟ್ ಅಲ್ಲಿ ತುಂಬಾ ಸೈನ್ಸ್ ಅಳವಡಿಸ್ಕೊಂಡಿದ್ದೀವಿ ನಾವು. ಹಾಗೆ ಸೊ ಮಾರ್ಕೆಟ್ ರಿಸರ್ಚ್, ಅದೇ ಮಾರ್ಕೆಟ್ ರೇಟ್ ಹೇಳಿದೆ, ಮತ್ತೆ ಲೋನ್ ಸುಮಾರೆಲ್ಲ ಸಿಡ್ಬಿ ಹೇಳಿದೆ, KSFC ಹೇಳಿದೆ. ಬಟ್ ನಮಗೆ ಇದು ಸ್ಟ್ಯಾಂಡ್ ಅಪ್ ಇಂಡಿಯಾ KSFC ಎರಡೂ ಆಗಲಿಲ್ಲ. ನಮ್ ನ್ಯಾಚುರಲ್ ವೇ ಇದು ಸಿಂಡಿಕೇಟ್ ಬ್ಯಾಂಕ್ ಅಲ್ಲಿ ಲೋನ್ ಸಿಕ್ಕಿದೆ ಡೈರೆಕ್ಟ್ಲಿ. ಬಟ್ ನಮಗೆ ನಬಾರ್ಡ್ ಇಂದ 25% ಸಬ್ಸಿಡಿ ಸಿಕ್ಕಿದೆ. ಸೊ ಇದು ಒಂದು ಇಂಪಾರ್ಟೆಂಟ್ ವಿಚಾರ ಮ್ಯಾಮ್. ಈಗ ಮಹಿಳೆಯರಿಗೆ ಏನೋ ಮಾಡಬೇಕು ಅಂತ ಮನಸ್ಸಲ್ಲಿ ಇರ್ತದೆ, ಬಟ್ ಫಂಡಿಂಗ್ ಸಮಸ್ಯೆ ಆಗ್ತದೆ. ಸೊ ಯಾವ ರೀತಿ ಹೋಗ್ಬೋದು, ಸೊ ಟ್ರೈನಿಂಗ್ ಎಲ್ಲ ಸಿಗುವಂಥದ್ದು ನಿಜಕ್ಕೂ ಯಾವುದರಿಂದ ಅದು ತೊಂದರೆ ಇಲ್ಲ. ಈವನ್ 25% ಆಫ್ ಆಗಿರುವಂಥದ್ದು ಒಂದು ದೊಡ್ಡ ಅಮೌಂಟ್ ಆಗಿ ಕಾಣಲಿಕ್ಕೆ ಸಬ್ಸಿಡಿ. ಖಂಡಿತ ಮ್ಯಾಮ್. ನಿಮ್ಮನ್ನ ಈ ವಿಚಾರ ಕೇಳಬೇಕು, ಕಾಂಟ್ರಾಕ್ಟ್ ಫಾರ್ಮ್ ನ ಬಗ್ಗೆ ಯೋಚನೆ ಬಂತು ಅಂತ ಅಂದ್ರೆ, ಇದೀಗ ನೀವು ಪೌಲ್ಟ್ರಿ ಫಾರ್ಮ್ ನಿಮ್ದೇ ಓನ್ ಆಗಿರುವಂತದನ್ನ ಪ್ರಾರಂಭಿಸಿದ್ರಿ. ಸೊ ಮ್ಯಾಮ್ ಇದರ ಎಕ್ಸ್ಪೀರಿಯನ್ಸ್ ಹೇಗಿತ್ತು? ಶೋರ್. ನೋಡಿ, ಪೌಲ್ಟ್ರಿ ಫಾರ್ಮಿಂಗ್ ಈಗ ನಾವು ಕನ್ಸ್ಟ್ರಕ್ಟ್ ಮಾಡಿರೋದು ಇಟ್ಸ್ ಒನ್ ಆಫ್ ಇಟ್ಸ್ ಕೈಂಡ್, ಫಸ್ಟ್ ಟೈಮ್ ಇನ್ ಸೌತ್ ಇಂಡಿಯಾನು ಅಂತ ಹೇಳ್ಬೋದು. ಸೊ ನಾರ್ಮಲಿ ನೀವು ಪೌಲ್ಟ್ರಿ ಫಾರ್ಮ್ ನೋಡಿದ್ರೆ ಈಸ್ಟ್ ಅಂಡ್ ವೆಸ್ಟ್ ಡೈರೆಕ್ಷನ್ ಕಟ್ತಾರೆ, ಸನ್ ರೇಸ್ ಒಳಗೆ ಬರ್ದೆ ಅವಾಯ್ಡ್ ಮಾಡಲಿಕ್ಕೆ ಈಸ್ಟ್ ವೆಸ್ಟ್ ಡೈರೆಕ್ಷನ್. ಬಟ್ ನಮ್ದು ಕೋಸ್ಟಲ್ ಏರಿಯಾ ಇರೋದ್ರಿಂದ, ನಮ್ದು ವೆಸ್ಟ್ ಸೈಡ್ ಸಮುದ್ರ ಇರೋದ್ರಿಂದ ನಮಗೆ ವೆಸ್ಟ್ ಟು ಈಸ್ಟ್ ವಿಂಡ್ ಫ್ಲೋ ಆಗೋದು ಜಾಸ್ತಿ, ನಾರ್ತ್ ವೆಸ್ಟ್ ಸೌತ್ ಈಸ್ಟ್ ವಿಂಡ್ ಫ್ಲೋ ಇರೋದು. ನಾವು ಅದು ನೇಚರ್ನ ಯೂಸ್ ಮಾಡಿಕೊಂಡು ಈ ಶೆಡ್ನ ಕನ್ಸ್ಟ್ರಕ್ಟ್ ಮಾಡಿದ್ವಿ. ಫಸ್ಟ್ ಟೈಮ್ ನಾರ್ತ್ ಅಂಡ್ ಸೌತ್ ಡೈರೆಕ್ಷನಲ್ಲಿ ಯಾರಾದರೂ ಪೌಲ್ಟ್ರಿ ಫಾರ್ಮ್ ಕಟ್ಟಿರೋದು ಆ್ಯಕ್ಚುಲಿ. ಮತ್ತು ನಮ್ದು ಅದು ಕಾರುಗೇಟೆಡ್ ರೂಫಿಂಗ್ ಅಂತ ಹೇಳ್ತೀವಿ. ನಾರ್ಮಲಿ ಏನಾಗುತ್ತೆ, ಹಾಟ್ ಏರ್ ಪ್ರೊಡ್ಯೂಸ್ ಆಗುತ್ತೆ ಫಾರ್ಮಲ್ಲಿ. ಹಾಟ್ ಏರ್ ಪ್ರೊಡ್ಯೂಸ್ ಆಗಿ ಅದು ಫಾರ್ಮ್ ಮೇಲ್ ಹೋಗಿ ನಿಲ್ಲುತ್ತೆ. ಅದಾದ್ಮೇಲೆ ಅದಕ್ಕೆ ಆಚೆ ಹೋಗ್ಲಿಕ್ಕೆ ದಾರಿ ಸಿಕ್ಕಿಲ್ಲ ಅಂದರೆ ಅದು ಹೀಟ್ ಶೆಡ್ ಒಳಗೆ ಕೊಡುತ್ತೆ ಆ್ಯಂಡ್ ದ ಬರ್ಡ್ಸ್ ಗ್ರೋತ್ ಇಸ್ ಅಫೆಕ್ಟೆಡ್. ಅದಕ್ಕೆ ನಾವು ಕಾರುಗೇಟೆಡ್ ರೂಫಿಂಗ್ ಮಾಡಿರೋದ್ರಿಂದ ಅದೇನಾಗುತ್ತೆ, ಹಾಟ್ ಏರ್ ಎಸ್ಕೇಪ್ ಆಗಿಬಿಟ್ಟು ಫ್ರೆಶ್ ಏರ್ ಒಳಗೆ ಬರುತ್ತೆ, ಏರ್ ಸರ್ಕ್ಯುಲೇಷನ್ ಆಗ್ಲಿಕ್ಕೆ ಶುರು ಆಗುತ್ತೆ. ಸೊ ನಾರ್ಮಲಿ ಜನ ಏನು ಮಾಡ್ತಾರೆ, ಕ್ಲೋಸ್ಡ್ ರೂಫಿಂಗ್ ಮಾಡಿಬಿಟ್ಟು ಮತ್ತೆ ಏರ್ ಸರ್ಕ್ಯುಲೇಷನ್ಗೋಸ್ಕರ ಬಾಸ್ಕೆಟ್ ಫ್ಯಾನ್ ಫಿಟ್ ಮಾಡೋದು, ಆ ಫ್ಯಾನ್ ಇಂದ ಕರೆಂಟ್ ಖರ್ಚು ಹೆಚ್ಚಾಗೋದು. ಸೊ ನಾವು ಆದಷ್ಟು ನೇಚರ್ನ ಅಳವಡಿಸ್ಕೊಂಡು ನಾವು ಈ ಫಾರ್ಮಿಂಗ್ ಪೌಲ್ಟ್ರಿ ಫಾರ್ಮ್ ಮಾಡಿದ್ವಿ. ಅದಲ್ಲದೆ ನಾರ್ಮಲಿ ನೋಡಿ, ಹ್ಯೂಮನ್ಸ್ ಫಿಲ್ಟರ್ಡ್ ವಾಟರ್, ಟ್ರೀಟೆಡ್ ವಾಟರ್ ಏನಕ್ಕೆ ಕುಡಿತಾರೆ, ಯಾಕಂದ್ರೆ ಬ್ಯಾಕ್ಟೀರಿಯಾ ಲೆವೆಲ್ ಹೆಚ್ಚಿರುತ್ತೆ ಅದರಲ್ಲಿ. ಅದೇ ನಾವು ಕೋಳಿಗೆ ಕೊಡಬೇಕಾದ್ರೆ ನಾರ್ಮಲ್ ನೀರು ಕೊಡ್ತೀವಿ, ಅದರಲ್ಲಿ ಬ್ಯಾಕ್ಟೀರಿಯಾ ಲೆವೆಲ್ ಹೆಚ್ಚಾಗ್ಬಿಟ್ಟು ಬ್ಯಾಕ್ಟೀರಿಯಲ್ ಔಟ್ಬ್ರೇಕ್ ತುಂಬಾ ಇರುತ್ತೆ. ಬಟ್ ನಾವೇನ್ ಮಾಡ್ತಿದ್ವಿ, ಹ್ಯೂಮನ್ ಕನ್ಸಂಪ್ಷನ್ ಲೆವೆಲ್ ಅಲ್ಲಿ ನೀರು ಅಂದ್ರೆ UV ಫಿಲ್ಟರ್ಡ್ ವಾಟರ್ ಕೊಡ್ತಾ ಇದ್ವಿ. ಸೊ ದಟ್ ಬ್ಯಾಕ್ಟೀರಿಯಲ್ ಲೋಡ್ ಎಲ್ಲಿ ಇಲ್ವೋ ಅಲ್ಲಿ ಆಂಟಿಬಯೋಟಿಕ್ ಯೂಸ್ ಮಾಡ್ಬೇಕಂತ ಇಲ್ಲ. ಆಂಟಿಬಯೋಟಿಕ್ ಫ್ರೀ ಮೀಟ್ ಎವ್ರಿ ಒನ್ ವಿಲ್ ಪ್ರಿಫರ್, ಆರ್ಗ್ಯಾನಿಕ್ ಚಿಕನ್. ಹಾಗೆ ಅದಲ್ಲದೆ ನಾವು ಫೀಡಲ್ಲಿ ಏನು ಮಾಡ್ತಾ ಇದ್ದೀವಿ, ನಾರ್ಮಲಿ ನಾನ್ ವೆಜ್ ಬೇಸ್ಡ್ ಡಯಟ್ ಮಾಡ್ತಾರೆ ಎಲ್ಲರೂ ಫಾರ್ ಪೌಲ್ಟ್ರಿ, ಬಟ್ ಆಸ್ ಇಸ್ ಪ್ಯೂರ್ ವೆಜ್ ಬೇಸ್ಡ್ ಡಯಟ್. ವೆಜ್ ಬೇಸ್ಡ್ ಡಯಟ್ ಏನಕ್ಕಂದ್ರೆ ನಾನ್ ವೆಜ್ ಸೋರ್ಸ್ ಅಂದರೆ ಮೀಟ್ ಬೋನ್ ಮೀಲ್ ಅಂತ ಹೇಳ್ತೀವಿ, ಇಲ್ಲ ಜಾವ್ಲಾ ಫಿಶ್ ಇರಬೇಕು, ಫಿಶ್ ಮೀಲ್ ಇರ್ಬೋದು. ಅದರಲ್ಲೆಲ್ಲ ಬ್ಯಾಕ್ಟೀರಿಯಲ್ ಲೋಡ್ ಹೆಚ್ಚಿರುತ್ತೆ. ಸೊ ಬ್ಯಾಕ್ಟೀರಿಯಲ್ ಔಟ್ಬ್ರೇಕ್ ಹೆಚ್ಚಿರುತ್ತೆ. ಸೊ ಶೆಡ್ ಟು ಶೆಡ್ ಅದು ಕ್ಯಾರಿ ಫಾರ್ವರ್ಡ್ ಆಗುತ್ತೆ ಬ್ಯಾಕ್ಟೀರಿಯಾ. ಸೊ ನಾವು ಅದು ಬ್ಯಾಕ್ಟೀರಿಯಲ್ ಲೋಡೇ ಇಲ್ಲದೆ ಇದ್ದಂಗೆ ಮಾಡಿದ್ರೆ ಆಂಟಿಬಯೋಟಿಕ್ ಟ್ರೀಟ್ಮೆಂಟ್ ಬೇಡ ಇರುತ್ತೆ. ಆ ತರ ಒಂಥರ ಕಂಪ್ಲೀಟ್ಲಿ ಇಮ್ಯೂನ್ ಒಂದು ನೀವು ಫೇವರಬಲ್ ಅಟ್ಮಾಸ್ಫಿಯರ್ ಕ್ರಿಯೇಟ್ ಮಾಡಿದ್ರೆ ಆಬ್ವಿಯಸ್ಲಿ ಒಳ್ಳೆ ಗ್ರೋತ್ ತೆಗಿಬಹುದು. ಆ ತರ ಖಂಡಿತ ಮ್ಯಾಮ್. ನಿಮ್ಮ ಪೌಲ್ಟ್ರಿ ಫಾರ್ಮ್ ನ ಒಂದು ಲುಕ್ ಒಂಥರ ತೀರಾ ಡಿಫ್ರೆಂಟ್ ಆಗಿದೆ. ಯೂಶುವಲಿ ಪೌಲ್ಟ್ರಿ ಫಾರ್ಮ್ ಅಂದ ಕೂಡಲೇ ನಮ್ಗೆ ಒಂದಷ್ಟು ಓಡರ್, ಆನಂತರ ಒಂಥರ ಎಲ್ಲ ಕೋಳಿಗಳು ತುಂಬಾ ಹಾಕಿಟ್ಟಿರ್ತಾರೆ ಒಂದು ಸಣ್ಣ ಕಂಜೆಸ್ಟೆಡ್ ಏರಿಯಾದಲ್ಲಿ. ಸೊ ಇದು ಹಾಗೇನಿಲ್ಲ, ಒಂಥರ ಲಕ್ಸುರಿಯಸ್ ಆಗಿ ಹೆಲ್ದಿ ಅಂಡ್ ಸೈಂಟಿಫಿಕ್ ವೇ ಆಫ್ ಫಾರ್ಮಿಂಗ್. ನೋಡಿ ಏನಾಗುತ್ತೆ ಗೊತ್ತಾ, ಇಲ್ಲಿ ನಮ್ಮ ಕೋಸ್ಟಲ್ ಬೆಲ್ಟ್ ಅಲ್ಲಿ ಲೇಬರ್ ತುಂಬಾ ಪ್ರಾಬ್ಲಮ್ ಇದೆ. ಅದ್ರಲ್ಲೂ ವೈಟ್ ಕಾಲರ್ ಜಾಬ್ ಪ್ರಿಫರ್ ಮಾಡೋದು ಜಾಸ್ತಿ. ಕೋಳಿ ಫಾರ್ಮ್ ಕೆಲಸಕ್ಕೆ ಜನ ಹೇಳಿದ್ರೆ ಯಾರು ಇಷ್ಟಪಡೋದಿಲ್ಲ. ನಾವು ಈಗ ಫಾರ್ಮ್ ಹೇಗ್ ಮಾಡಿದೇವೆ ಅಂದ್ರೆ, ಉತ್ತಮ ಆಗ್ರೋ ಇಂಡಸ್ಟ್ರಿ ಫಾರ್ಮ್ ಅಂದ್ರೆ ಆ ವೈಟ್ ಕಾಲರ್ ಜಾಬ್ ಲೆವೆಲ್ ಇರಬೇಕು ಅಂತ ಹೇಳ್ಬಿಟ್ಟು ನಮ್ಮ ಎಕ್ವಿಪ್ಮೆಂಟ್ಸ್ ನೋಡ್ಬೋದು ನೀವು, ಅದು ಜರ್ಮನ್ ಎಕ್ವಿಪ್ಮೆಂಟ್ಸ್ ಅದು, ಅಂಡ್ ಆಲ್ಮೋಸ್ಟ್ ಸೆಮಿ ಆಟೋಮ್ಯಾಟಿಕ್.
ಒಂದು ಬಿಗ್ ಡಚ್ಮನ್ ಕಂಪ್ನಿ ಅಂತ ಹೇಳ್ಬಿಟ್ಟು, ಇನ್ನೊಂದು ಬಿಗ್ ಹರ್ಟ್ಸ್ಮನ್ ಚೈನೀಸ್ ಮೇಡ್. ನಾವು ಅದು ಏನಕ್ಕಂದ್ರೆ ಕಂಪ್ಯಾರಿಸನ್ ಮಾಡ್ಲಿಕ್ಕೆ ಚೈನೀಸ್ ಮೇಡ್ ಒಳ್ಳೇದಾಗುತ್ತೆ, ಜರ್ಮನ್ ಮೇಡ್. ಜರ್ಮನ್ ಇಸ್ ಮೋರ್ ಎಕ್ಸ್ಪೆನ್ಸಿವ್. ಸೊ ಇಸ್ ಇಟ್ ಬೆಟರ್ ಟು ಪುಟ್ ಅ ಮೋರ್ ಎಕ್ಸ್ಪೆನ್ಸಿವ್ ಎಕ್ವಿಪ್ಮೆಂಟ್ ಆರ್ ಕ್ಯಾನ್ ವಿ ಮ್ಯಾನೇಜ್ ಇನ್ ಅ ಚೈನೀಸ್ ಎಕ್ವಿಪ್ಮೆಂಟ್? ಅದೆಲ್ಲ ಟ್ರಯಲ್ ಅಂಡ್ ಎರರ್ ಮಾಡ್ಲಿಕ್ಕೆ. ಸೊ ನಮ್ದು ಅರೌಂಡ್ 24,000 ಬರ್ಡ್ಸ್ ಕೆಪಾಸಿಟಿ ಶೆಡ್ ಈಗ ಎರಡಿರೋದು. ಒಬ್ಬರೇ ಲೇಬರ್ ಸಾಕು ಅದ್ ನೋಡ್ಲಿಕ್ಕೆ, ಆ ಮ್ಯಾನೇಜ್ ಮಾಡ್ಲಿಕ್ಕೆ. ಸೊ ಕಂಪ್ಲೀಟ್ ಈ ಒಂಥರ ಮೆಷಿನರಿ ಹಾಕಿ ಸೆಮಿ ಆಟೋಮೇಟೆಡ್ ಮಾಡಿದ್ದು ಕೂಡ ಹೆಲ್ಪ್ ಆಯ್ತು. ಹೌದು ಹೌದು. ಓಕೆ ಮ್ಯಾಮ್, ಇದ್ರ ರಿಟರ್ನ್ಸ್ ನ ಯೋಚನೆ ಮಾಡಿದ್ರೆ ನಿಮ್ಗೆ ಏನ್ ಅನ್ನಿಸ್ತದೆ? ಈ ಹೊಸದಾಗಿ ಪ್ರಾರಂಭಿಸಿರುವಂತದ್ದು, ಅದಕ್ಕೋಸ್ಕರ ಕೇಳ್ತಾ ಇದ್ದೆ. ಹೌದು, ರಿಟರ್ನ್ಸ್ ಇನ್ ಟರ್ಮ್ಸ್ ಆಫ್ ಎಕ್ಸ್ಪೀರಿಯನ್ಸ್ ಇಟ್ಸ್ ವೆರಿ ರಿಚ್. ಓಕೆ, ಯಾಕಂದ್ರೆ ನಮ್ದು ಅನಿಮಲ್ ಫೀಡ್ ಮ್ಯಾನುಫ್ಯಾಕ್ಚರಿಂಗ್ ಪ್ಲಾಂಟ್, ನಮ್ದೇ ಈಗ ಫಾರ್ಮ್ ಇದ್ರೆ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಈಸಿ ಆಗುತ್ತೆ. ನಮ್ಮ ಫೀಡಲ್ಲಿ ಯಾವುದೆಲ್ಲ ಹಾಕಿದ್ರೆ ಒಳ್ಳೆ ಗ್ರೋತ್ ಬರುತ್ತೆ, ಯಾವ್ದು ಬೇಕಂತ ಇಲ್ಲ, ಆ ಥರದ್ದೆಲ್ಲ ರಿಸರ್ಚ್ ಮಾಡ್ಲಿಕ್ಕೆ ತುಂಬಾ ಈಸಿ ಆಗುತ್ತೆ ನಮಗೆ. ಅದಲ್ಲದೆ ನಮ್ಮದು ಫಾರ್ಮಿಂಗ್ ಸ್ಕಿಲ್ಸ್ ಇಂಪ್ರೂವ್ ಮಾಡ್ಬೋದು ನಾವು. ನೀವು ದೊಡ್ಡ ದೊಡ್ಡ ಇನ್ಸ್ಟಿಟ್ಯೂಟ್ಗೆ ಹೋಗ್ಬಿಟ್ಟು ಲ್ಯಾಕ್ಸ್ ಟುಗೆದರ್ ಸ್ಪೆಂಡ್ ಮಾಡಿಬಿಟ್ಟು ಕಲಿಯೋದಕ್ಕಿಂತ ನಮ್ಮ ಶೆಡ್ಡಲ್ಲೇ ನಾವು ಪ್ರಾಕ್ಟಿಕಲ್ ಎಕ್ಸ್ಪೀರಿಯನ್ಸ್ ಇನ್ನ ಒಳ್ಳೇದಾಗಿ ಗೇನ್ ಮಾಡ್ಬೋದು. ಖಂಡಿತ, ನೋ ಡೌಟ್. ಕೆಸರಿಗೆ ಇಳಿದ್ರೇನೆ ಈ ಫಸಲ್ ಹೇಗ್ ಬರ್ತದೆ ಅಂತ ಗೊತ್ತಾ, ಅದೇ ರೀತಿ ಇದಕ್ಕೆ ಟಚ್ ಮಾಡಿದ್ರೆ ಮಾತ್ರ ಗೊತ್ತಾಗುವಂತದ್ದು. ಅದಲ್ಲದೆ ದಿಸ್ ಇಸ್ ಲೈಕ್ ಆಡ್ ಆನ್ ಟು ಅವರ್ ಪ್ರೊಡಕ್ಷನ್ ಕೆಪಾಸಿಟಿ ಆಲ್ಸೋ. ಒಂಥರ ಕಾಂಪ್ಲಿಮೆಂಟಿಂಗ್ ಆಗಿದೆ ಮ್ಯಾಮ್. ತುಂಬಾ ನೀವೇ ಪ್ರೊಡಕ್ಷನ್ ಮಾಡ್ತೀರಿ, ನೀವೇ ತಿನ್ನಿಸ್ತೀರಿ, ಆನಂತರ ಇನ್ಸುಲೇಟೆಡ್ ಫ್ರಮ್ ದ ಮಾರ್ಕೆಟ್ ಫ್ಲಕ್ಚುಯೇಷನ್. ಟ್ರೈಂಗ್ ಟು ಪ್ಲೇ ಅ ಸೇಫ್ ಗೇಮ್ ಆಫ್ ಕೋರ್ಸ್ ಅಂಡ್ ವಿತ್ ಹೈಯರ್ ರಿಟರ್ನ್ಸ್ ಆಲ್ಸೋ. ಸೊ ಮ್ಯಾಮ್, ಈ ಜನರನ್ನ ಎಂಪ್ಲಾಯ್ ಮಾಡ್ಕೊಳ್ಳುವ ವಿಚಾರವಾಗಿ ಕೇಳೋದು ಅಂತಂದ್ರೆ, ಒಬ್ಬ ವುಮೆನ್ ಎಂಟರ್ಪ್ರಿನರ್ ಆಗಿ ನಿಮಗೆ ಯಾವ ರೀತಿ ಎಲ್ಲ ಈ ಕಾಂಟ್ಯಾಕ್ಟ್ಸನ್ನು ಬಿಲ್ಡಪ್ ಮಾಡಿದ್ರಿ? ಇಲ್ಲಿ ಬಂದು ಎಲ್ಲ ಹೊಸದಾಗಿ ಫ್ರಮ್ ಗ್ರೌಂಡ್ ಝೀರೋ ನೀವು ಪ್ರಾರಂಭಿಸಿರುವಂಥದ್ದು. ಸೊ ನೀವು ಯಾವ ರೀತಿ ಎಂಪ್ಲಾಯ್ಮೆಂಟನ್ನು ಕ್ರಿಯೇಟ್ ಮಾಡ್ಲಿಕ್ಕೆ ಸಾಧ್ಯ ಆಯಿತು ನಿಮ್ಮ ಹೊಸ ಉದ್ಯಮದಿಂದ ಮತ್ತು ಹಿಂದಿನ ಉದ್ಯಮದಿಂದ ಒಟ್ಟಿಗೆ ಕೇಳ್ತೇನೆ. ಓಕೆ, ಆ್ಯಕ್ಚುಲಿ ನಾನು ಫ್ಯಾಮಿಲಿ ಬಿಸ್ನೆಸ್ ಜಾಯಿನ್ ಮಾಡಿದಾಗ ಆಬ್ವಿಯಸ್ಲಿ ಎಲ್ಲ ರೆಡಿ ಇತ್ತು ನನಗೆ. ಸೊ ಎಂಪ್ಲಾಯ್ಮೆಂಟ್ ಹೈರ್ ಮಾಡೋದು ವಾಸ್ ನಾಟ್ ಅನ್ ಇಶ್ಯೂ. ನಾನು ಎಂಟರ್ ಆದಾಗ ನಾನು ಅಕೌಂಟ್ಸ್ ನೋಡ್ಲಿಕ್ಕೆ ಶುರು ಮಾಡಿದೆ ಫಸ್ಟ್. ಸೊ ಆ್ಯಕ್ಚುಲಿ ಸೈನ್ಸ್ ಬ್ಯಾಕ್ಗ್ರೌಂಡಿಂದ ನನಗೆ ಅಕೌಂಟ್ಸ್ ಹೆಚ್ಚು ಬರೋದಿಲ್ಲ. ನನಗೆ ಇಷ್ಟೇ ವಾಟ್ ಕಮ್ಸ್ ಇನ್ ಇಸ್ ಪ್ಲಸ್, ವಾಟ್ ಗೋಸ್ ಔಟ್ ಇಸ್ ಮೈನಸ್, ಆ ರೀತಿ ನಂದು. ಬಟ್ ಆದರೂ ಸಹ ಟ್ಯಾಲಿ ಕಲಿತು ನಾನು ನನ್ನ ಅಂಡರ್ ಅರೌಂಡ್ 3 ಜನರನ್ನ ಟ್ರೈನ್ ಮಾಡಿ, ದೇರ್ ಆರ್ ಫ್ಯೂ ಪೀಪಲ್ ನಮ್ಮ ಇಂಡಸ್ಟ್ರಿ ಬಿಟ್ಟು ಅವ್ರು ಬೇರೆ ಬೇರೆ ಕಂಪ್ನಿ ಎಲ್ಲ ಜಾಯಿನ್ ಮಾಡಿದ್ದಾರೆ. ಬಟ್ ಸ್ಟಿಲ್ ಅವ್ರು ಫೋನ್ ಮಾಡಿ ಹೇಳ್ತಾರೆ, ಮೇಡಮ್ ಕಲ್ಸಿದ್ರಿಂದ ನಾವೀಗ ಇಷ್ಟಿದ್ದೀವಿ ಅಂತ. ಸೊ ಅದೆಲ್ಲ ತುಂಬ ಗ್ರಾಟಿಫೈಯಿಂಗ್ ಪಾರ್ಟ್ ನನಗೆ. ಮತ್ತೆ ಎಂಪ್ಲಾಯ್ಮೆಂಟ್ ಕ್ರಿಯೇಷನ್ ಎಲ್ಲ ಮ್ಯೂಚುವಲ್. ನಾವು ಅವ್ರಿಗೆ ಹೇಗೆ ನೋಡ್ಕೊಳ್ತೀವೋ ಅವ್ರು ನಮ್ಗೆ ಅದೇ ಥರ ನೋಡ್ಕೊಳ್ತಾರೆ. ಆ ಥರ ನಮ್ಮದು ಗೌರ್ಮೆಂಟ್ ಪ್ರಿಸ್ಕ್ರೈಬ್ಡ್ ಲೇಬರ್ ಚಾರ್ಜಸ್ ಇರುತ್ತಲ್ಲ, ಅದಕ್ಕಿಂತ ಹೈ ಕೊಡ್ತೀವಿ. ಮತ್ತೆ ಎಲ್ಲೂ ಇರಲ್ಲ. ನಮ್ದು ಸ್ಟಾಫ್ EPF 12% ಪಾರ್ಟ್ ಆಫ್ EPF ನಾವೇ ಕಟ್ತೀವಿ, ಆ ಥರ ಎಲ್ಲ. ಸೊ ಅವ್ರನ್ನ ನಾವು ಎಷ್ಟು ಚೆನ್ನಾಗಿ ನೋಡ್ಕೊಳ್ತೀವೋ ನಮಗೆ ಅವರಿಂದ ಅಷ್ಟೇ ಇದು ಚೆನ್ನಾಗಿ ವರ್ಕ್ ಸಿಗುತ್ತೆ, ಕ್ವಾಲಿಟಿ ಟ್ರಸ್ಟ್ ಬಿಲ್ಡಪ್ ಆಗುತ್ತೆ. ಫಸ್ಟ್ ಆಫ್ ಆಲ್ ಟ್ರಸ್ಟ್. ಓಕೆ, ಈ ರೀತಿಯಾಗಿ ನಿಮ್ಗೆ ಜನರನ್ನ ಎಂಪ್ಲಾಯ್ ಮಾಡ್ಕೊಂಡು ಅವರನ್ನ ಚೆನ್ನಾಗಿ ನೋಡ್ಕೊಳ್ಳೋದ್ರ ಜೊತೆಗೆ ಹ್ಯಾಂಡ್ ಇನ್ ಹ್ಯಾಂಡ್ ಅನ್ಬಹುದು, ಅದು ಇಬ್ರು ಒಟ್ಟೊಟ್ಟಿಗೆ ಹೋಗುವಂಥದ್ದು ಅಂತ ಹೇಳ್ಕೊಂಡು. ಮ್ಯಾಮ್, ನಿಮ್ಮ ಈ ಒಂದು ಬಿಸ್ನೆಸ್ಸನ್ನು ಇದು ರಿಟರ್ನ್ಸ್ ಈಗ ಜನರು ಮಾತಾಡ್ಕೊಳ್ಳೋದು, ನಿಮಗೆ ಈ ರೀತಿಯಾಗಿ ಹೇಳೋದು ಎಷ್ಟು ಲೆವೆಲ್ಗೆ ನಿಮ್ಮನ್ನು ಇನ್ಸ್ಪೈರ್ ಮಾಡಿದೆ? ನಾನು ಬಿಸ್ನೆಸ್ ಜಾಯಿನ್ ಮಾಡಿದ್ದು ಅದರಿಂದ ನನಗೆ ಏನು ಹೇಳ್ತಾರೆ, ಅದು ನನ್ಗೆ ಸಮಾಧಾನ. ಹೌದು, ನನ್ನ ಕಾನ್ಫಿಡೆನ್ಸ್ ಲೆವೆಲ್ ಹೆಚ್ಚಿದೆ. ಮತ್ತೆ ಪವರ್ ಜಾಯಿನ್ ಮಾಡಿದ್ರಿಂದ ಎಕ್ಸ್ಪೋಜರ್ ಸಿಕ್ಕಿದೆ ಅಂತ ಹೇಳಿದೆ. ನಾನು ಥಿಂಕ್ ಬಿಗ್ ಸಮಿಟ್ ಅಟೆಂಡ್ ಮಾಡಿದ್ದೆ ಬ್ಯಾಂಗ್ಳೂರಲ್ಲಿ. ಅದು ಕರ್ನಾಟಕ ಗೌರ್ಮೆಂಟ್ ಅರೇಂಜ್ ಮಾಡಿದ್ದು ಥಿಂಕ್ ಬಿಗ್ ಸಮಿಟ್. ಅದಾದ್ಮೇಲೆ ನನಗೆ ಹೈದರಾಬಾದಲ್ಲಿ GS ಈವೆಂಟ್ ರೀಸೆಂಟ್ಲಿ ನಡೀತು. ಅದು ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕಾ ಅವ್ರ ಗೌರ್ಮೆಂಟ್ ಮತ್ತೆ ನಮ್ದು ಇಂಡಿಯನ್ ಮೋದಿ ಗೌರ್ಮೆಂಟ್ ಅರೇಂಜ್ ಮಾಡಿದ್ದು ದೊಡ್ಡ ಈವೆಂಟ್ ಅದು. ಸೊ GS ಅಟೆಂಡ್ ಮಾಡಿದ್ದೀನಿ ನಾನು. ಅರೌಂಡ್ ಲ್ಯಾಕ್ಸ್ ಟುಗೆದರ್ ರಿಜಿಸ್ಟ್ರೇಷನ್ ಅಲ್ಲಿ ಜಸ್ಟ್ 3,000 ಎಂಟ್ರೀಸ್ ಸೆಲೆಕ್ಟ್ ಆಗಿದ್ದು ಆಲ್ ಅರೌಂಡ್ ದ ವರ್ಲ್ಡ್. ಅದ್ರಲ್ಲಿ ನಾನೊಬ್ಳು ಅಂತ ಹೇಳಕ್ ಖುಷಿ ಪಡ್ತೀನಿ. ಬಹಳ ಒಂದು ದೊಡ್ಡ ವಿಚಾರ ಮೇಡಮ್ ಇದು. ಅದಾದ್ಮೇಲೆ ನನಗೆ ಬ್ಯಾಂಗ್ಳೂರಲ್ಲಿ ಒಂದ್ಸಲ ಅಸೋಸಿಯೇಷನ್ ಆಫ್ ಚೇಂಬರ್ಸ್ ಅವ್ರ ಕಡೆಯಿಂದ ಒಂದು ಈವೆಂಟ್ ಇತ್ತು, ಬಿಸ್ನೆಸ್ ಅವಾರ್ಡ್ಸ್. ಅಲ್ಲಿ ಬೆಸ್ಟ್ ಎಮರ್ಜಿಂಗ್ ಟೈಕೂನ್ ಅವಾರ್ಡ್ ಅಂತ ಸಿಕ್ಕಿದೆ. ಸೊ ಈ ಥರ ಎಕ್ಸ್ಪೋಜರ್ ಎಲ್ಲ ಸಿಕ್ಕಿದಾಗ ದೇರ್ ಲಾಟ್ ಆಫ್ ಮೈ ರಿಲೇಟಿವ್ಸ್, ನಂದು ನೀಸಸ್ ಯಾರ್ಯಾರು ಕಾಲೇಜಲ್ಲೆಲ್ಲ ಓದ್ತಿದ್ದಾರೆ, ಅವ್ರು ಬಂದು ನನ್ನ ಹತ್ರ ಹೇಳ್ತಾರೆ ನನಗೂ ನಿನ್ನ ಥರ ಆಗಬೇಕು. ಆ ಒಂದು ಖುಷಿ. ನನ್ನ ಮಗಳು ಅವಳು ಬಂದು ನನ್ಗೆ ಲಾಸ್ಟ್ ಟೈಮ್ ನಿಮ್ಮ ಸ್ಪಂದನ ಅವಾರ್ಡ್ ಸಿಕ್ಕಿದಾಗ ಅವಳು ಫಸ್ಟ್ ಕ್ವಶನ್ ಏನಿತ್ತು ಅಂದರೆ, ಅಮ್ಮ ನಾನು ದೊಡ್ಡವಳಾದಾಗ ಇದೇ ಥರ ಅವಾರ್ಡ್ ಸಿಗುತ್ತಾ ಅಂತ. ಆಲ್ ದ್ಯಾಟ್ ಇಸ್ ಮೋಸ್ಟ್ ಗ್ರಾಟಿಫೈಯಿಂಗ್ ಪಾರ್ಟ್ ಫಾರ್ ಮೀ.
ಖಂಡಿತ ಮ್ಯಾಮ್. ಎಷ್ಟೋ ಲಕ್ಷ ಗಟ್ಟಲೆಯಲ್ಲಿ ಸೆಲೆಕ್ಟ್ ಆದ ಸಾವಿರ ಗಟ್ಟೆ ಸಣ್ಣ ಸಾವಿರದಲ್ಲಿ ನೀವೊಬ್ರು ಹೇಳುವಾಗ ನಮ್ಗೆ ನಿಜಕ್ಕೂ ಒಂಥರ ಹೆಮ್ಮೆ ಆಗುತ್ತೆ ಮ್ಯಾಮ್. ನಿಮ್ ಜೊತೆ ಇನ್ನಷ್ಟು ಮಾತಾಡ್ತೇನೆ ಒಂದು ಚಿಕ್ಕ ಬ್ರೇಕ್ನ ನಂತರ. ಮನಸ್ವಿನಿ ಕಾರ್ಯಕ್ರಮದಲ್ಲಿ ಒಂದು ಸಣ್ಣ ಬ್ರೇಕ್ನ ನಂತರ ಕಾರ್ಯಕ್ರಮ ಮುಂದುವರಿಯುತ್ತೆ. ಬ್ರೇಕ್ನ ನಂತರ ಮತ್ತೆ ಮನಸ್ವಿನಿ ಕಾರ್ಯಕ್ರಮಕ್ಕೆ ಸ್ವಾಗತ. ಮನದಾಳದ ಮಾತನ್ನ ಆಡ್ತಾ ಇರುವ ಇವತ್ತಿನ ಅತಿಥಿ ಸುಪ್ರಿಯಾ ಕಾಮತ್ ಅವರು. ಒಂದು ಬಿಸ್ನೆಸ್ನ ಫ್ಯಾಮಿಲಿ ಬ್ಯಾಕ್ಗ್ರೌಂಡಿಂದ ಮತ್ತೆ ಬಿಸ್ನೆಸ್ ಫ್ಯಾಮಿಲಿಗೆ ಬಂದು ಇವತ್ತು ಹೊಸ ಹೊಸ ರೀತಿಯಾದ ಪ್ರಯೋಗಗಳನ್ನು ಮಾಡಿಕೊಂಡು ಬಹಳಷ್ಟು ಜನಪ್ರಿಯತೆಯನ್ನು ಪಡ್ಕೊಂಡಿದ್ದಾರೆ ಅವರು. ಬನ್ನಿ ಅವರನ್ನ ಮತ್ತೆ ಮಾತಿಗೆಳಿಯೋಣ. ಮ್ಯಾಮ್, ಬ್ರೇಕ್ನ ನಂತರ ಮತ್ತೆ ನಿಮಗೆ ಸ್ವಾಗತ. ಮ್ಯಾಮ್, ಮುಖ್ಯವಾಗಿ ನಾನಿನ್ನು ನಿಮ್ಮ ಹತ್ರ ಫ್ರೆಂಡ್ಸಿನ ವಿಚಾರವಾಗಿ ಮಾತನಾಡಬೇಕು ಅಂದ್ಕೊಂಡಿದ್ದೇನೆ. ಸೊ ನಮ್ಮಿಂದ ಫ್ರೆಂಡ್ಸ್ ಡೆವಲಪ್ ಆಗುವಂಥದ್ದು, ಫ್ರೆಂಡ್ಸಿಂದ ನಾವು ಡೆವಲಪ್ ಆಗುವಂಥದ್ದು, ಇದು ಕಾಮನ್ ಆಗಿ ಇರುವಂಥದ್ದು. ಸೊ ನಿಮ್ಮ ಫ್ರೆಂಡ್ ಈ ಗ್ರೂಪ್ ಯಾವ ರೀತಿ ಇತ್ತು ಹೇಗೆ ಹೇಳಬೇಕು? ನಾನು ಬೆಳೆದಿದ್ದೆಲ್ಲ ಬ್ಯಾಂಗ್ಳೂರ್. ಸೊ ನನ್ನ ಫ್ರೆಂಡ್ ಸರ್ಕಲ್ ಎಲ್ಲ ಬ್ಯಾಂಗ್ಳೂರಲ್ಲೇ ಇದ್ರು. ನಾನು ಮದುವೆ ಆಗಿ ಬಾರ್ಕೂರಿಗೆ ಬಂದಾಗ ನನಗಲ್ಲಿ ಹೆಚ್ಚು ಯಾರೂ ಇರಲಿಲ್ಲ. ರಿಲೇಟಿವ್ಸ್ ಸ್ವಲ್ಪ ಜನ ಇದ್ರು, ಬಟ್ ಅದೇ ನನ್ಗೆ ಸರಿಯಾಗಿ ಫ್ರೆಂಡ್ಸ್ ಯಾರು ಸಿಕ್ಕಿರಲಿಲ್ಲ ನನಗೆ. ಸೊ ನನ್ನ ಫ್ಯಾಮ್ಲಿನೇ, ನಮ್ಮ ಹಸ್ಬೆಂಡೇ ತುಂಬ ಕ್ಲೋಸ್ ಇದ್ರು ಆ ಥರ. ಆಮೇಲೆ ಪವರ್ ಜಾಯ್ನ್ ಆದಾಗ ನನ್ನ ಸೋಷಲ್ ಲೈಫ್ ತುಂಬ ಇಂಪ್ರೂವ್ ಆಯಿತು ಅನ್ಬೋದು. ಅಲ್ಲಿ ಸರಿತಾ ಸಂತೋಷ್, ರಿತು ಚಾಬ್ರಿಯಾ ಆ್ಯಂಡ್ ಆಲ್ ದಿ ಪವರ್ ಮೆಂಬರ್ಸ್ ತುಂಬ ಸ್ವೀಟ್ ಇದ್ದಾರೆ. ಸೊ ನಮಗೆ ಅಲ್ಲಿ ಅದೇ ಅವರಿಂದ ಕಲಿಯೋದು, ನಾವು ಅವ್ರಿಗೆ ಹೇಳ್ಕೊಡುವಂಥ ಅದೆಲ್ಲ ತುಂಬ ಇತ್ತು. ಸೊ ಕೊಡುಕೊಳ್ಳುವಂಥದ್ದು, ಫ್ರೆಂಡ್ಶಿಪ್ ಅನ್ನುವಂಥದ್ದು ಅದೇ ರೀತಿ ಮ್ಯಾನೇಜ್ ಆಯ್ತು. ಮ್ಯಾಮ್, ಈ ಬಿಸ್ನೆಸ್ ಅಂತ ಅಂದ್ಕೊಡ್ಲೆ ಒಬ್ಬ ಲೇಡಿ ಒಂದು ಬಿಸ್ನೆಸ್ ಅನ್ನ ಹ್ಯಾಂಡಲ್ ಮಾಡ್ತಿದ್ದಾರೆ ಅಂದ್ಕೊಂಡ್ರೆ ಎಲ್ಲರಿಗೂ ಒಂಥರ ಯೋಚನೆ ಇರೋದು, ತೊಂದರೆ ಇಲ್ಲ ಅವರಿಗೆ ಮನೆದೇನು ನೋಡ್ಕೊಳ್ಲಿಕ್ಕಿಲ್ಲ, ಆ ರೀತಿಯಾದಂಥದ್ದು ಒಂದು ಕಾಮನ್ ಥಿಂಕಿಂಗ್. ಸಹಜವಾಗಿಯೂ ನಿಮಗೆ ಅದು ಯೋಚನೆ ಮಾಡ್ತಾರೆ ಅದ್ರ ಹಿಂದೆ, ಅಥವಾ ಏನೂ ಇಲ್ವಾ ಡೈರೆಕ್ಟ್ ಆಗಿ ಹೇಳ್ಬಿಡ್ತಾರೆ. ಸೊ ನೀವು ನಿಮ್ಮ ಫ್ಯಾಮಿಲಿ ಲೈಫನ್ನು ಮತ್ತೆ ಈ ಬಿಸ್ನೆಸ್ಸನ್ನು ಯಾವ ರೀತಿ ಮ್ಯಾನೇಜ್ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಯಿತು ಮ್ಯಾಮ್? ನಿಮ್ಮ ಈ ಸ್ಟ್ರಾಟಜಿ ಏನಿದ್ರೆ ಹಿಂದೆ? ನಾನು ನಿಮ್ಗೆ ಮೊದಲೇ ಹೇಳಿದ್ದೆ, ನಾ ಇಂಜಿನಿಯರಿಂಗ್ ಮಾಡಬೇಕಾದ್ರೆ ನನ್ಗೆ ಆವಾಗ ಬಂತು ಅಂದರೆ ಕರಿಯರ್ಗಿಂತ ಜಾಸ್ತಿ ಇಂಪಾರ್ಟೆನ್ಸ್ ಫ್ಯಾಮಿಲಿ ಕೊಡಬೇಕು ಅಂತ ಹೇಳ್ಬಿಟ್ಟು. ಸೊ ದ್ಯಾಟ್ ವಾಸ್ ಮೈ ಫಸ್ಟ್ ಪಾಯಿಂಟ್. ಸೊ ಬಿಸ್ನೆಸ್ ನಮ್ಮದೇ ಆಗಿರೋದ್ರಿಂದ ಫ್ಲೆಕ್ಸಿಬಲ್ ಟೈಮಿಂಗ್ಸ್ ಇತ್ತು. ಮಕ್ಕಳು ಮನೇಲಿರ್ಬೇಕಾದ್ರೆ ನಾನು ವರ್ಕ್ ಫ್ರಮ್ ಹೋಮ್ ಮಾಡ್ಬೋದು. ಟೆಕ್ನಾಲಜಿ ಅಷ್ಟು ಡೆವಲಪ್ ಆಗಿದೆ ಈಗ, ಖಂಡಿತ. ಹಾಗೆ ಅದಲ್ಲದೆ ಅವರು ಸ್ಕೂಲ್ಗೆ ಹೋಗಿ ಲಿಟಲ್ ರಾಕಲ್ಲಿ ಓದ್ತಾರೆ. ಅವ್ರು ಬೆಳಗ್ಗೆ 8:30 ಹೋದ್ರೆ 5 o'clock ಬರ್ತಾರೆ. ಸೊ ಅಟ್ ಅ ಸ್ಟ್ರೆಚ್ ನಂಗೆ ಸುಮಾರು ಟೈಮ್ ಸಿಗುತ್ತೆ ಅದು ಮ್ಯಾನೇಜ್ ಮಾಡಲಿಕ್ಕೆ. ಅಟ್ ಟೈಮ್ಸ್ ಕಷ್ಟ ಆಗುತ್ತೆ, ಬಟ್ ಸ್ಟಿಲ್ ಮ್ಯಾನೇಜಬಲ್. ಸೊ ಎರಡನ್ನ ಆರಾಮ್ಸೆ ಮ್ಯಾನೇಜ್ ಮಾಡ್ಬೋದು. ಖಂಡಿತ ಮ್ಯಾಮ್. ಅಂದರೆ ಇದೊಂದು ಪಾಯಿಂಟಲ್ಲಿ ಎಲ್ಲರೂ ಸ್ಟ್ರಕ್ ಆಗಿ ನಿಲ್ಲುವಂಥದ್ದು. ಹೌದು, ಅಂದರೆ ಅದೇ ನಾ ಹೇಳಿದ್ನಲ್ಲ, ಪ್ರಾಬ್ಲಮ್ಸ್ ಆಗ್ತಾ ಉಂಟು. ತುಂಬ ರೀಸನ್ ಕೊಡ್ಬೋದು, ಇಲ್ಲ ನನಗೆ ಮನೆ ಕೆಲಸ ಇದೆ, ಇಲ್ಲ ಅದಿದೆ ಇದಿದೆ. ಬಟ್ ವೆನ್ ಯು ಆರ್ ರಿಯಲಿ ಡಿಟರ್ಮೈಂಡ್, ಏನೋ ಮಾಡಬೇಕು ಅನ್ನೋ ಛಲ ಇದ್ರೆ ಆರಾಮ್ಸೆ ನೀವು ಪ್ರಯಾರಿಟೈಸ್ ಮಾಡಿಬಿಟ್ಟು ಅದು ಟೈಮ್ ತೆಗಿಬೋದು ಅಂತ. ಖಂಡಿತ ಮ್ಯಾಮ್. ನೀವು ಆಗಲೇ ಮಾತಾಡ್ಬೇಕಾದ್ರೆ ಹೇಳಿದ್ರಿ, ನನ್ನ ನೀಸ್ ಕಾಲ್ ಮಾಡಿ ನನಗೆ ನಿನ್ನ ಹಾಗಾಗಬೇಕು ಅಂತ ಹೇಳುವಾಗ ಬಹಳ ಮ್ಯಾಮ್, ನಿಮ್ಮ ಮಕ್ಕಳು ಏನು ಹೇಳ್ತಾರೆ ನಿಮ್ಮ ಈ ಒಂದು ಬಿಸ್ನೆಸ್ ಈ ರೀತಿ ನೀವು ಡೆವಲಪ್ ಆಗಿರುವಂಥದ್ದು, ನೀವು ಈ ಬ್ಲೂಮ್ ಆಗಿರುವಂಥದ್ದನ್ನು ನೋಡಿ? ಆಸ್ ಅ ಪೇರೆಂಟ್ ಎಲ್ರಿಗೂ ಇರುತ್ತೆ ದಟ್ ಯೋರ್ ಕಿಡ್ಸ್ ಹ್ಯಾವ್ ಟು ಲುಕ್ ಅಪ್ ಟು ಯು ಅಂತ ಹೇಳ್ಬಿಟ್ಟು. ಆಬ್ವಿಯಸ್ಲಿ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಥಿಂಗ್, ನಾವು ನಮಗೋಸ್ಕರ ಮಾಡಬೇಕು. ನಾವು ಯಾವಾಗ ಕಾನ್ಫಿಡೆಂಟ್ ಆಗಿರ್ತೀವೋ, ನಾವು ಯಾವಾಗ ಖುಷಿಯಲ್ಲಿರ್ತೀವೋ, ನಾವು ಯಾವಾಗ ಹೆಲ್ದಿ ಇರ್ತೀವೋ, ಅದಾದ್ಮೇಲೆ ನಾವು ಬೇರೆಯವ್ರನ್ನ ನೋಡ್ಕೊಳ್ಬೋದು. ಸೊ ಬಿಸ್ನೆಸ್ಸಿಂದ ನನಗೆ ಅದೇ ಸೆಲ್ಫ್ ಫುಲ್ಫಿಲ್ಮೆಂಟ್ ಯಾವಾಗ ಸಿಕ್ತು, ದ್ಯಾಟ್ ಶೋಸ್ ಇನ್ ಮೈ ಬಾಡಿ ಲ್ಯಾಂಗ್ವೇಜ್. ಅದನ್ನ ನನ್ನ ಮಕ್ಕಳು ನೋಡ್ಬಿಟ್ಟು ಅವರು ಕಲಿತಾರೆ ದಟ್ ವಿ ಹ್ಯಾವ್ ಟು ಡೂ ಸಮಥಿಂಗ್ ಅನ್ನೋದು. ಸೊ ಈಗಲೂ ನಾನು ಅವ್ರಿಗೆ ಅದೇ ಹೇಳೋದು, ಕರಿಯರ್ ಇಸ್ ಲೈಕ್ ರಿಯಲಿ ಇಂಪಾರ್ಟೆಂಟ್ ಫಾರ್ ಅ ವುಮನ್. ಯಾಕಂದರೆ ಎಲ್ಲ ಜನರಲ್ಲಿ ತುಂಬ ಟ್ಯಾಲೆಂಟ್ ಇರುತ್ತೆ, ತುಂಬ ಕ್ರಿಯೇಟಿವಿಟಿ ಇರುತ್ತೆ. ಅದು ಮನೇಲಿ ಕೂತ್ಕೊಂಡು ವೇಸ್ಟ್ ಮಾಡೋದಕ್ಕಿಂತ you're bringing out your talent, creativity, and along with that you're contributing for the growth of the nation. Of course, nation, it's now and the nation. So by utilizing your talent, you're doing something good for the nation. ಆ ಥರ. ಸೊ ಬಹಳ ಒಂದು ವೆರಿ ಇಂಪಾರ್ಟೆಂಟ್ ಮಾತು ಮ್ಯಾಮ್ ಇದು. ನಾವಂದ್ರೆ ನೇಷನ್ ಅಂದರೆ ನಾವು ಅಫ್ಕೋರ್ಸ್ ನಾವು ಬೆಳೆದ ಹಾಗೆ
ದೇಶ ಕೂಡ ಬೆಳೆಯುತ್ತೆ. ಹೌದು. ಈ ಕಾನ್ಫರೆನ್ಸ್ಗಳನ್ನ ಅಟೆಂಡ್ ಮಾಡುವ ವಿಚಾರವಾಗಿ ಏನು ಹೇಳ್ತೀರಿ ಮ್ಯಾಮ್? ಕಾನ್ಫರೆನ್ಸಿಂದ ನೆಟ್ವರ್ಕಿಂಗ್ ಇಂಪ್ರೂವ್ ಆಗುತ್ತೆ. ನಮ್ದು ಆ್ಯಕ್ಚುಲಿ ಬೇಸಿಕ್ಲಿ ಕನ್ಸ್ಯೂಮರ್ ಪ್ರಾಡಕ್ಟ್ಸ್ ಅಲ್ಲ, ನಮ್ದು ಮಾರ್ಕೆಟೇ ಬೇರೆ ಇರುತ್ತೆ. ಖಂಡಿತ. ಬಟ್ ಅದೇ ನೆಟ್ವರ್ಕಿಂಗಿಂದ ನಿಮ್ಗೆ ಗೊತ್ತಾಗುತ್ತೆ ಎಲ್ಲರೂ ಏನೆಲ್ಲ ಸ್ಟ್ರಗಲ್ ಫೇಸ್ ಮಾಡಿ ಬಂದಿದ್ದಾರೆ, ಹೇಗೆ ಬ್ರೇವ್ ಫೇಸ್ ತೋರಿಸ್ತಿದ್ದಾರೆ ಅವರು, ಯಾವ ರೀತಿ ಅವ್ರು ಓವರ್ಕಮ್ ಮಾಡ್ತಾರೆ. ಸೊ ಆಲ್ ದ್ಯಾಟ್ ಗಿವ್ಸ್ ಯು ಸ್ಟ್ರೆಂತ್. ಅಪ್ಸ್ ಆ್ಯಂಡ್ ಡೌನ್ಸ್ ಅಪ್ಸ್ ಆ್ಯಂಡ್ ಡೌನ್ಸ್, ಯಾವ ನೀಡ್ ಟು ಬಿ ಸ್ಟ್ರಾಂಗ್. ಮ್ಯಾಮ್, ಕೊನೆಯದಾಗಿ ಒಂದು ಪ್ರಶ್ನೆ, ನೀವು ಏನು ಹೇಳಲಿಕ್ಕೆ ಇಷ್ಟಪಡ್ತೀರಿ? ನೀವು ಏನು ಮೆಸೇಜ್ ಕೊಡ್ಲಿಕ್ಕೆ ಇಷ್ಟಪಡ್ತೀರಿ ನಮ್ಮ ಮನದಾಳದ ಮಾತಿನ ಈ ಕಾರ್ಯಕ್ರಮದಲ್ಲಿ? ನಾನು ಎಲ್ಲ ಜನರಲೈಸ್ ಮಾಡಿ ಹೇಳಕ್ಕೆ ಇಷ್ಟಪಡ್ತೀನಿ. ನೋಡಿ, ಮಾರ್ಟಿನ್ ಲೂಥರ್ ಕಿಂಗ್ ಫ್ರಮ್ ಅಮೇರಿಕಾ, ಮೋಟಿವೇಶನಲ್ ಸ್ಪೀಕರ್, ಅವ್ರು ಹೇಳಿದರು, ಇಫ್ ಯು ಕಾಂಟ್ ಫ್ಲೈ, ರನ್. ಇಫ್ ಯು ಕಾಂಟ್ ರನ್, ವಾಕ್. ಇಫ್ ಯು ಕಾಂಟ್ ವಾಕ್, ದೆನ್ ಅಟ್ ಲೀಸ್ಟ್ ಕ್ರಾಲ್, ಬಟ್ ಡೋಂಟ್ ಸ್ಟಾಪ್ ಅಂತ ಹೇಳಿಬಿಟ್ಟು. ಸೊ ವೆನ್ ಯು ಹ್ಯಾವ್ ಸಮ್ ಡೀಪ್ ಪ್ಯಾಷನ್ ಇನ್ಸೈಡ್ ಯು, a feel to do something, ನೀವು ಸ್ಟಾರ್ಟ್ ಡೂಯಿಂಗ್ ಸಮಥಿಂಗ್ ಅಟ್ ಲೀಸ್ಟ್. ಈಗ ಇಂಟರ್ನೆಟ್ ಎಷ್ಟು ಇಂಪ್ರೂವ್ ಆಗಿದೆ ಅಂದರೆ ನೀವು ಆರಾಮ್ಸೆ ರಿಸರ್ಚ್ ಮಾಡ್ಬೋದು, ಆನ್ಲೈನ್ ರಿಸರ್ಚ್ ಮಾಡ್ಬೋದು. ದೊಡ್ಡ ಡ್ರೀಮ್ ಇಟ್ಕೊಳ್ಳಿ, ದೊಡ್ಡ ಡ್ರೀಮ್ ಇಟ್ಕೊಳ್ಳಿ, ಬಟ್ ಪುಟ್ಟ ಹೆಜ್ಜೆ ಇಡಿ ಅದನ್ನ ಅಚೀವ್ ಮಾಡಲಿಕ್ಕೆ. ಅದಲ್ಲದೆ ನಿಮ್ಗೆ ಯಾರಿಗಾದ್ರೂ ಹೆಲ್ಪ್ ಕೇಳಲಿಕ್ಕೆ ಯಾವತ್ತೂ ಹಿಂದೆ ಜರುಗಬೇಡಿ, ಬಿಕಾಸ್ ಪೀಪಲ್ ಆರ್ ದೇರ್ ಟು ಹೆಲ್ಪ್ ಯು. ನಂದು ಒಂದು ಎಕ್ಸ್ಪೀರಿಯನ್ಸ್ ಹೇಳ್ತೀನಿ ನೋಡಿ. ಇನಿಷಿಯಲ್ ನಾನು ಮಾರ್ಕೆಟ್ ರಿಸರ್ಚ್ ಮಾಡಬೇಕಾದ್ರೆ, ಪೌಲ್ಟ್ರಿ ಫಾರ್ಮ್ಸ್ ಯಾವ ಥರ ಐಡಿಯಲ್ ಫಾರ್ಮ್ ಕಟ್ಟಬೇಕು ಅಂತ ಇರಬೇಕಾದ್ರೆ, ನನಗೆ ಯೂಟ್ಯೂಬಲ್ಲಿ ಒಂದು ವಿಡಿಯೋ ಸಿಕ್ತು. ಅದು ಫಿಲಿಪೈನ್ಸ್ದು ಒಂದು ಪೌಲ್ಟ್ರಿ ಫಾರ್ಮ್. ತುಂಬ ಚೆನ್ನಾಗಿತ್ತು ಅವ್ರದ್ದು ಪೌಲ್ಟ್ರಿ ಫಾರ್ಮ್. ಅಲ್ಲಿ ಕೆಳಗೆ ಅವ್ರು ಒಂದು ಇಮೇಲ್ ID ಕೊಟ್ಟಿದ್ರು. ಆ ಇಮೇಲ್ ಐಡಿಗೆ ನಾನು ಮೇಲ್ ಹಾಕಿದೆ, ದ್ಯಾಟ್ ಐ ಆಮ್ ರಿಯಲಿ ಇಂಪ್ರೆಸ್ ಸೀಯಿಂಗ್ ಯುವರ್ ಫಾರ್ಮ್, ಇಟ್ಸ್ ರಿಯಲಿ ಗುಡ್. ಇಮಿಡಿಯೇಟ್ಲಿ ಅವ್ರದ್ದು ಒಂದು ರಿಪ್ಲೈ ಬಂತು, ಬಿಕಾಸ್ ಹಿ ವಾಸ್ ವೆರಿ ಹ್ಯಾಪಿ. ಫಿಲಿಪೈನ್ಸ್ ಇಸ್ ಅ ಸ್ಮಾಲ್ ನೇಷನ್. ಅಷ್ಟು ಪುಟ್ಟ ಕಂಟ್ರಿ, ಅವ್ರಿಗೆ ಒಂದು ಇಂಡಿಯನ್ ಸೇಮ್ ಇಂಡಸ್ಟ್ರಿ ಅವ್ರು ಅಪ್ರಿಷಿಯೇಟ್ ಮಾಡಬೇಕಾದ್ರೆ ಅವ್ರು ಭಾರಿ ಖುಷಿ ಆಯಿತು. ಅದರಲ್ಲಿ ಅವ್ರದ್ದು ವಾಟ್ಸ್ಆ್ಯಪ್ ನಂಬರ್ ಸಿಕ್ತು. ಸೊ ವಾಟ್ಸ್ಆ್ಯಪಲ್ಲಿ ಅವ್ರ ಜೊತೆ ಚಾಟಿಂಗ್ ಶುರು ಮಾಡಿದೆ, ಜೆ ಕ್ಲಾರಿನ್ ಅಂತ ಹೇಳ್ಬಿಟ್ಟು. ಈಗ ಎಷ್ಟು ಹೆಲ್ಪ್ ಮಾಡ್ತಾರಂದರೆ ಅವ್ರದ್ದು ತುಂಬ ರಿಚ್ ಪ್ರಾಕ್ಟಿಕಲ್ ಎಕ್ಸ್ಪೀರಿಯನ್ಸ್ ಇದೆ. ಸೊ ಹೆಜ್ಜೆ ಹೆಜ್ಜೆಗೂ ನಂದು ಈಗ ಫಾರ್ಮಿಂಗ್ ಶುರು ಆಗಿ 2 months ಆಯ್ತು ಅಷ್ಟೇ. ಬಟ್ ನೋ ಮ್ಯಾಟರ್ ವಾಟ್ ದ ಪ್ರಾಬ್ಲಮ್ ಇಸ್, ಐ ಜಸ್ಟ್ ಹ್ಯಾವ್ ಟು ಮೆಸೇಜ್ ಹಿಮ್ and immediately I get back his reply. So people are there to help you, just go and ask for their help. ಆ ಥರ. ಮತ್ತೆ ಅದೇ ಬರೀ ಡ್ರೀಮ್ ಮಾಡಬೇಡಿ, ಬಿ ಅ ಡೂವರ್ ಅಂತ ಹೇಳ್ತೀನಿ ನಾನು. ಫೇಲ್ಯೂರ್ಸ್ ಇದ್ದೇ ಇರುತ್ತೆ, 100% ಇರುತ್ತೆ, ಬಟ್ ಅದನ್ನ ಮೆಟ್ಟಿ ಯಾರು ಹೋಗ್ತಾರೋ ಅದೇ ಮಾಡ್ಕೊಳ್ಳಿ. ಹೌದು, ಸೀರಿಯಸ್ಲಿ. ಖಂಡಿತ ಮ್ಯಾಮ್, ಬಹಳಷ್ಟು ಇನ್ಸ್ಪಿರೇಷನಲ್ ಮಾತುಗಳನ್ನು ಆಡಿದ್ರಿ, ಇನ್ಫಾರ್ಮೇಷನನ್ನು ಕೊಟ್ರಿ. ಯಾವ ರೀತಿ ನಾನು ಕಲ್ತದ್ದಿದು, ನಾನು ಇದೇ ಜಾಬ್ ಬೇಕು ಅಂತ ಹೇಳಿ ಸುಮಾರು ಜನ ತೂಗ್ತಾ ಇರ್ತಾರೆ. ಸೊ ಅಂಥವ್ರ ಮಿಡ್ಲಲ್ಲಿ ನೀವು ಅಂಥವ್ರಿಗೊಂದು ಬಹಳ ಒಳ್ಳೆ ಮೆಸೇಜನ್ನು ಕೊಟ್ಟಿದ್ದೀರಿ ಮ್ಯಾಮ್. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೋಸ್ಕರ ತಮಗೆ ತುಂಬ 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 ಧನ್ಯವಾದಗಳು ಮ್ಯಾಮ್. ನೋಡಿದ್ರಲ್ವ ವೀಕ್ಷಕರೇ, ಬಿಗ್ ಅಚೀವ್ಮೆಂಟ್ ಸ್ಟಾರ್ಟ್ಸ್ ವಿತ್ ಅ ಸಿಂಗಲ್ ಸ್ಟೆಪ್ ಅಂತ ಹೇಳಿಕೊಂಡು ಬಹಳ ಚೆನ್ನಾಗಿ ತನ್ನ ಏಳು ಬೀಳುಗಳನ್ನು, ತನ್ನ ಇನ್ಸ್ಪಿರೇಷನನ್ನು ತಮ್ಮ ಮುಂದೆ ಪ್ರಸ್ತುತಪಡಿಸಿದ್ರು. ಜೊತೆಗೆ ಅವ್ರು ನಿಮಗೊಂದು ಒಳ್ಳೆ ಮೆಸೇಜನ್ನು ಕೊಟ್ಟಿದ್ದಾರೆ. ಖಂಡಿತವಾಗಿಯೂ ನಾವು ಆ ಮೆಸೇಜನ್ನು ನಮ್ಮ ಮನಸ್ಸಿನಲ್ಲಿಟ್ಟುಕೊಂಡು ನಾವು ಮುನ್ನಡೆಯೋಣ, ನಾವು ಯಶಸ್ವಿಯಾಗೋಣ ಅಂತ ಹೇಳ್ತಾ ಇವತ್ತಿನ ಮನಸ್ವಿನಿ ಮನದಾಳದ ಮಾತಿನ ಕಾರ್ಯಕ್ರಮವನ್ನು ಇಲ್ಲಿಗೆ ವಿರಮಿಸ್ತಾ ಇದ್ದೇನೆ. ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸ್ಪಂದನ ನ್ಯೂಸ್.